ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಆತ್ಮೀಯ ನಮಸ್ಕಾರ. ಮನಸ್ವಿನಿ ಮನದಾಳದ ಮಾತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಅತಿಥಿ ಯಾರಪ್ಪ ಅಂತಂದರೆ, ಇಲ್ಲಿ ಒಂದಷ್ಟು ಕೂದಲು ಹಣ್ಣಾಗಿ ಬಹಳ ಎಕ್ಸ್ಪೀರಿಯನ್ಸ್ಡು, ಸಾಕಷ್ಟು ವಿಚಾರಗಳನ್ನ ನೋಡಿದ್ದಾರೆ ಅಂಥೇಳಿ ನೀವು ಆ ರೀತಿಯಾಗಿ ಗೆಸ್ ಮಾಡಿದರೆ ಖಂಡಿತ ತಪ್ಪು. ಸಾಧಾರಣ ಯೂತ್ ಯಂಗ್ ಏಜ್ನವರು, ಈಗಾಗಲೇ ಸಾಕಷ್ಟು ಸಾಧನೆಯನ್ನು ಮಾಡಿರುವಂಥವರು, ಪ್ರತಿಭೆ, ಕಲೆ, ಈ ಸಂಗೀತ, ಈ ಎಲ್ಲ ವಿಚಾರಗಳ ಬಗ್ಗೆ ನಾನು ಒಂದೊಂದು ಪಾಯಿಂಟನ್ನು ಕೋಟ್ ಮಾಡ್ತಾ ಹೋದರೂ ನನಗೆ ಇವತ್ತು ಪದ ಬಳಕೆ ಸ್ಕ್ಯಾರಸಿಟಿ ತುಂಬ ಕಮ್ಮಿ ಅಂತ ಕಾಣ್ತದೆ. ಸ್ಕ್ಯಾರಸಿಟಿ ಆಫ್ ವರ್ಡ್ಸ್ ನನಗೆ ಇವತ್ತು ಕಾಣಿಸ್ತಾ ಇದೆ ಈ ಒಬ್ಬರ ಅತಿಥಿಯನ್ನು ನಮಗೆ ನಿಮ್ಮ ಮುಂದೆ ಪರಿಚಯಿಸಲಿಕ್ಕೆ. ನೇರವಾಗಿ ಅವರನ್ನೇ ಮಾತಾಡಿಸ್ತಾ ನಾವು ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ನಮ್ಮ ಅತಿಥಿ ಮತ್ತೆ ಯಾರು ಅಲ್ಲ, ಸಿಂಧು ಕಾಮತ್ ಅವರು. ಇವರು ಆರ್ಟಿಸ್ಟ್, ಕಲಾವಿದರು, ಸಂಗೀತದಲ್ಲಿಯೂ ಮುಂದೆ ಇದ್ದಾರೆ. ಕಲ್ತದ್ದು ಒಂದು, ಅವರ ಒಂದು ಕ್ರಿಯೇಟಿವಿಟಿಯೇ ಬೇರೆ ಫೀಲ್ಡಲ್ಲಿರುವಂಥದ್ದು. ಅವರು ಸಾಕಷ್ಟು ಸುಂದರವಾದಂತಹ, ಕಲಾತ್ಮಕವಾದಂತಹ, ಸೃಜನಾತ್ಮಕತೆ ತುಂಬಿರುವಂತಹ ಸಾಕಷ್ಟು ಪೇಂಟಿಂಗ್ಸನ್ನು ಮಾಡಿದ್ದಾರೆ. ಅದರ ಒಂದು ಝಲಕ್ ಇಲ್ಲಿದೆ, ನೋಡ್ಕೊಂಡು ಬರೋಣ. ನೋಡಿದ್ರಲ್ವಾ ಎಂತ ಅದ್ಭುತವಾದಂತಹ ಕಲಾ ಜಗತ್ತನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಅಂತ ಹೇಳಿ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಮಾತಾಡ್ಸೋಣ. ನಮಸ್ತೆ ಸಿಂಧು ಕಾಮತ್ ಅವರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ತೆ. ಏನ್ ಅನ್ನಿಸ್ತಾ ಇದೆ ಈ ಆರ್ಟ್ ಅನ್ನು ನಾವು ನೋಡ್ಕೊಂಡು ಬಂದಾಗ? ನಿಮ್ಮ ಸಾಕಷ್ಟು ಚಿತ್ರಗಳನ್ನ ನಾವು ನೋಡಿರುವಂತದ್ದು, ಈ ಒಂದು ಮೂಮೆಂಟ್ ಅಲ್ಲಿ ಏನ್ ಹೇಳ್ಬೇಕು ಅಂತ ಅನಿಸ್ತಾ ಇದೆ? ಆರ್ಟ್ ಅಂತ ಹೇಳಿದ್ರೆ ಇಟ್ ಹಸ್ ಬೀನ್ ಅ ಜರ್ನಿ ಆಫ್ ಎವಲ್ಯೂಷನ್. ಆರ್ಟ್ ಇಸ್ ಅ ವಿಜುವಲ್ ಡೈರಿ ಫಾರ್ ಮೀ. ನಮ್ಮ ಡೈರಿಯಲ್ಲಿ ನಾವು ಏನೋ ಎಂಟ್ರಿ ಮಾಡ್ತಾ ಹೋಗ್ತೇವೆ, ಬಟ್ ಆರ್ಟ್ ಮೂಲಕ ನಾವು ಬರಿತಾ ಹೋದ್ರೆ ನೀವು ಅದನ್ನ ಆರ್ಟ್ ನ ಮುಖಾಂತರ ತೋರಿಸುವಂತದ್ದು ಅಂತ ಹೇಳಿ ಬಹಳ ಸಂತೋಷ ಆಗುತ್ತೆ. ಸಿಂಧು ಅವರೇ, ಸಾಕಷ್ಟು ವಿಚಾರಗಳು ನಿಮ್ಮ ಜೊತೆ ಮಾತಾಡ್ಲಿಕ್ಕಿದೆ ಇವತ್ತು ಮನಸ್ವಿನಿ ಕಾರ್ಯಕ್ರಮದಲ್ಲಿ. ಮೊದಲನೇದಾಗಿ ನೇರವಾಗಿ ನಾನು ಕೇಳುದು ಅಂತಾದ್ರೆ, ನಿಮ್ಮ ಬಾಲ್ಯ ಹೇಗಿತ್ತು? ಬಾಲ್ಯ ನಾನು ಕೋಟೇಶ್ವರ ಅಂತ ಹೇಳಿ ಒಂದು ಸಣ್ಣ ಊರಿನಲ್ಲಿ ಅಬೌಟ್ 12 years ಐ ಗ್ರೂ ಅಪ್ ದೇರ್. ಅಲ್ಲಿ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಬೆಳೆದಿರುವಂಥದ್ದು, ತುಂಬ ಮಕ್ಕಳು ಅವ್ರ ಜೊತೆ ಬೆಳೆದು ಇದಾಗಿದ್ದು. ಸೊ ಕ್ರಿಕೆಟ್ ಆಡಿ, ಮರ ಹತ್ತಿ, ಹಾಗೆ ಎಲ್ಲ ಜಾಸ್ತಿ ಆಗಿ ಗಂಡು ಮಕ್ಕಳಿದ್ದ ಕಾರಣ ಅವ್ರ ಜೊತೆನೇ ಬೆಳೆದು, ಗಂಡು ಮಕ್ಕಳ ಜೊತೆಗೆ ಅವರ ಕ್ರೀಡೆಗೆ ಒಗ್ಗಿಕೊಳ್ತಾ ನೀವು ಬೆಳೆದಿರುವಂಥದ್ದು ಅಂತ ಹೇಳಿ. ನೀವು ಈ ಆರ್ಟಿಸ್ಟ್ ಆಗಬೇಕು ಅಂತ ಹೇಳಿ ಯಾವಾಗ ಅಂದ್ಕೊಂಡ್ರಿ? 12 years ಆದಮೇಲೆ ನಾವು ಈಚೆ ಬಂದ್ವಿ. ನನ್ನ ತಂದೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದಾರೆ. ಅವರು ಅವರ ಪ್ರಾಕ್ಟೀಸ್ಗೋಸ್ಕರ ನಾವು ಇಲ್ಲಿ ಶಿಫ್ಟ್ ಮಾಡಿದ್ದು. ಆವಾಗ ಒಂದು ನನ್ನ ತಾಯಿ ಆರ್ಟಿಸ್ಟ್, ಅವರಿಗೆ ನಾನು ಆರ್ಟ್ ಕಲಿಬೇಕಂತ ಹೇಳಿ ಅವರು ಇದು ಮಾಡಿದ್ರು. ಬಟ್ ಬೇಸಿಕ್ಲಿ ಐ ಡಿಡ್ ನಾಟ್ ಚೂಸ್ ಟು ಬಿಕಮ್ ಆನ್ ಆರ್ಟಿಸ್ಟ್. ಬೇಸಿಕ್ಲಿ ನನಗೆ PUC ಆದಮೇಲೆ ನನಗೆ ಸೈಂಟಿಸ್ಟ್ ಆಗಬೇಕಂತ ಇತ್ತು. ಫಿಸಿಕ್ಸಲ್ಲಿ ಏನಾದರೂ, ಕ್ವಾಂಟಮ್ ಫಿಸಿಕ್ಸ್ ಏನಾದರೂ ರಿಸರ್ಚ್ ಮಾಡಬೇಕಂತ. ಐ ಥಾಟ್ ಐ ವಾಂಟೆಡ್ ಟು ಸಿಟ್ ಇನ್ ಅ ಲ್ಯಾಬ್ ಆ್ಯಂಡ್ ಡೂ ಸಮ್ ಕ್ಯಾಲ್ಕುಲೇಷನ್ಸ್ ಅಂಥದ್ದೆಲ್ಲ ಮಾಡಬೇಕಂತ. ಬಟ್ ಮೈ ಮದರ್ ವಾಂಟೆಡ್ ಮೀ ಟು ಬಿ ಅನ್ ಆರ್ಟಿಸ್ಟ್. ಬಟ್ ದೇರ್ ಆಫ್ಟರ್ ಮೈ ಜರ್ನಿ ವಿತ್ ಆರ್ಟ್ ಹ್ಯಾಸ್ ಬೀನ್ ಅ ಕೈಂಡ್ ಆಫ್ ಲವ್ ಹೇಟ್ ರಿಲೇಷನ್ಶಿಪ್. ಹಾಗೆ ಒಂಥರ ನನಗೆ ಎಜುಕೇಷನ್ನು ಮುಂದುವರಿಸಬೇಕು, ಆದರೂ ಆರ್ಟ್ ಇದರ ಮಧ್ಯದಲ್ಲಿ ಬರ್ತಾ ಇದೆ. ಸೊ ಆರ್ಟನ್ನು ಒಂದು ಒಳ್ಳೆಯ ವರ್ಕನ್ನು ಕಂಟಿನ್ಯೂ ಮಾಡಿ ಆದಮೇಲೆ, ಒಂದು ಶೋ ಕೊಟ್ಟಾದಮೇಲೆ ಒಂದು ಫೀಲಿಂಗ್ ಏನಂದರೆ, ಐ ಜಸ್ಟ್ ವಾಂಟ್ ಟು ಮೂವ್ ಅವೇ ಫ್ರಮ್ ಆರ್ಟ್. ಸ್ವಲ್ಪ ಹೊತ್ತು ಇನ್ನು ಆರ್ಟ್ ಬೇಡಪ್ಪ, ಇನ್ನು ಸ್ವಲ್ಪ ಸ್ಪೇಸ್ ಬೇಕು ಅಂತ ಹೇಳಿ ಹೋಗೋ ಅಂತ.
ಬಟ್ ಅಲ್ಲಿಯೂ ಸ್ವಲ್ಪ ದೂರ ಹೋದ ತಕ್ಷಣ ಒಂದು ದೇರ್ ಇಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಅಟ್ರಾಕ್ಷನ್ ಟವರ್ಡ್ಸ್ ಆರ್ಟ್. ಇನ್ನೂ ಮಾಡಬೇಕು, ಇನ್ನೂ ಅದನ್ನು ಅಡಿಕ್ಷನ್ ಥರ ಆಗ್ತದೆ. ಒಂದು ಅದ್ರ ಬಗ್ಗೆ ಎಷ್ಟು ಓದೋದಂತ ಇಲ್ಲ, ಇನ್ಸೇನ್ ಆಗಿ ಒಂದು ಅಡಿಕ್ಷನ್ ಥರ ಓದ್ತಾ ಹೋಗೋದು, ಎಂಡ್ಲೆಸ್ ಆಗಿ ವಿಡಿಯೋಸ್ ನೋಡ್ತಾ ಹೋಗೋದು ಅಂಥದ್ದು ಒಂದು ಸನ್ನಿವೇಶ ಬರುತ್ತೆ. ಮತ್ತು ಅಗೇನ್ ದೆನ್ ಐ ಸ್ಟಾರ್ಟ್ ಫೀಲಿಂಗ್ ಆಲ್ ದಿಸ್ ಇಸ್ ಅ ಲೈ, ಅಂದರೆ ಕೆಲವೆಲ್ಲ ವಿಷಯ ಅರ್ಥನೇ ಆಗೋದಿಲ್ಲ. ಸೊ ವಾಟ್ ವಿ ಕೆನಾಟ್ ಪರ್ಸೀವ್ ವಿ ಥಿಂಕ್ ಇಟ್ ಇಸ್ ಅ ಲೈ. ಸೊ ಆ ಥರ ಒಂದು ಫೀಲಿಂಗ್ ಬರುತ್ತೆ. ದೆನ್ ಒಂದು ಈಚೆ ನೋಡಿದ ತಕ್ಷಣ ಎನಿಸ್ತದೆ ಎಲ್ಲೆಲ್ಲಿ ನೋಡಿದ್ರು ಆರ್ಟ್ ಇದೆ ಅಲ್ವಾ ಅಂತ. ಮತ್ತೆ ಕಾಣಿಸ್ತದೆ ಆರ್ಟ್ ಅಲ್ಲ, ಲ್ಯಾಕ್ ಆಫ್ ಆರ್ಟ್ ಇದೆ ಅಂತ. ಸೊ ಐ ಜಸ್ಟ್ ಫೀಲ್ ಐ ವಾಂಟ್ ಟು ಕ್ರಿಯೇಟ್ ಅ ವರ್ಲ್ಡ್ which is more profound, more ideal than what is existing around me, which is I want to complete it. If it is incomplete, I want to complete it. Anta ಒಂದು feeling ಬರುತ್ತೆ. So after evolving into an artist, andre as a child I worked and I could work with professional artists, and how I became an artist I do not know, because it was a journey, it was an evolution. And then these things what I just told, it's like a cycle, and that helped me remain an artist. ಓಕೆ, ಒಂದು ಕಡೆ ನೋಡಿದಾಗ ಎಷ್ಟು ಚಿತ್ರಗಳೇ ತುಂಬಿದೆ ಅಂತ ಹೇಳಿ, ಮತ್ತೊಂದು ಕಡೆ ನೋಡುವಾಗ ಏನೋ ಕಮ್ಮಿ ಇದೆ, ಮತ್ತೊಂದು ಸರ್ತಿ ನೋಡುವಾಗ ಇದೆಲ್ಲ ಸುಳ್ಳು, ಈ ರೀತಿಯಾಗಿ ದ್ವಂದ್ವ ಇದ್ರ ನಡುವೆ ನೀವೊಬ್ಬ ಪರಿಪೂರ್ಣ ಆರ್ಟಿಸ್ಟ್ ಆಗಿ ಬೆಳೆದ್ರಿ ಅಂತ ಹೇಳಲಿಕ್ಕೆ. ಸರಿ ಸಿಂಧು ಅವರೇ, ನಾವೀಗ ಮಾತನಾಡೋದು ಅಂತಾದ್ರೆ ನಾವು ಮೊದಲೆಲ್ಲ ಈಗ ಪೆನ್ಸಿಲ್ ಹಿಡ್ಕೊಂಡು ಕಲಿಯುವಂಥದ್ದು, ಆರ್ಟನ್ನು ಮೊದಲು ಪೆನ್ಸಿಲಲ್ಲಿ ಮಾಡಿ ಆನಂತರ ಪೇಂಟ್ ತುಂಬುವಂಥದ್ದು, ಆಮೇಲೆ ಈ ಪೇಸ್ಟ್ಗಳನ್ನು ಯೂಸ್ ಮಾಡುವಂಥದ್ದು. ಬಟ್ ನೀವು ಅಬ್ಸ್ಟ್ರಾಕ್ಟ್ ಪೇಂಟಿಂಗಲ್ಲಿ ವೆಲ್ ವರ್ಸ್ಡ್ ಆಗಿರುವಂಥದ್ದು, ಮತ್ತು ನೀವು ಇದು ಮಾಡರ್ನಿಸ್ಟ್ ಆಗಿರಿದೆ. ಸೊ ಇದ್ರ ಬಗ್ಗೆ ನಮಗೆ ಸ್ವಲ್ಪ ಹೇಳಬೇಕು ನೀವು. ಪೋಸ್ಟ್ ಮಾಡರ್ನಿಸಮ್ ಅಂತ ಹೇಳಿದರೆ ಇವಾಗ ಬೇರೆ ಬೇರೆ ಐಡಲಿಸಮ್ಸ್ ಇದೆ. ವರ್ಲ್ಡ್ ಆರ್ಟ್ ಇವಾಲ್ವ್ ಆಗುವಾಗ ಮೊದಲನೇದು ನೀವು ನೋಡಿರ್ಬೋದು ಮೊನಾಲಿಸಾ ಥರ ಪೇಂಟಿಂಗ್ಸ್, ಕಂಪ್ಲೀಟ್ ಆದಂಥ ಪೇಂಟಿಂಗ್ಸ್, ಅದರಲ್ಲಿ ಟೋನಲ್ಲಿ ಏನೂ ಇದಿಲ್ಲ, ಕಂಪ್ಲೀಟ್ ಹೇಗೆ ಸ್ಕಿನ್ ಇರುತ್ತೆ ಹಾಗೆ. ಸೊ ಅದನ್ನೆಲ್ಲ ಸ್ಟುಡಿಯೋ ಒಳಗಡೆನೆ ಮಾಡ್ತಿದ್ರು ಆರ್ಟಿಸ್ಟ್ಗಳು. ಬಟ್ ಅದ ನಂತರ ಬೇರೆ ಬೇರೆ ಥರ ಆರ್ಟಿಸ್ಟ್ ಬಂದರು. ಅವರದ್ದು ಏನಂತ ಹೇಳಿದರೆ ಹೊರಗೆ ಹೋಗಿ ನಾವು ಆರ್ಟ್ ಮಾಡಬೇಕು, ಸ್ಟುಡಿಯೋ ಒಳಗಡೆ ಇರಬಾರ್ದು. ಸೊ ಹಾಗೆ ಇಂಪ್ರೆಷನಿಸಮ್ ಬಂತು. ಆ ಥರನೇ ಇವಾಲ್ವ್ ಆಗಿ ಎಕ್ಸ್ಪ್ರೆಷನಿಸಮ್, ಕ್ಯೂಬಿಸಮ್, ಸರ್ರಿಯಲಿಸಮ್ ಅಂತೆಲ್ಲ ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಥರ ಆರ್ಟ್ ಇವಾಲ್ವ್ ಆಗ್ತಾ ಹೋಯಿತು. ಬಟ್ ಇವಾಗಿನದು ಮಾಡರ್ನಿಸಮ್ ಅಂತ ಬಂತು ಮತ್ತೆ. ಸೊ ಅದ ನಂತರ ಪೋಸ್ಟ್ ಮಾಡರ್ನಿಸಮ್ ಬಂದಿತ್ತು. ಪೋಸ್ಟ್ ಮಾಡರ್ನಿಸಮ್ ಅಲ್ಲಿ ಲೈಕ್ ನಥಿಂಗ್ ಇಸ್ ಮಿಸ್ರೆಡ್ ಅಂತ ಹೇಳ್ಬೋದು. ಇವಾಗ ಒಂದು ರಿಯಾಲಿಟಿ ಇದೆ, ಆ ರಿಯಾಲಿಟಿಯನ್ನು ನೀವು ಹೇಗೆ ಡಿಪಿಕ್ಟ್ ಮಾಡ್ತೀರಾ, ಇಟ್ ಈಸ್ ಯೋರ್ ವರ್ಷನ್ ಆಫ್ ದ ರಿಯಾಲಿಟಿ ಅಂತ ಹೇಳ್ತಾರೆ. ಅದು ತಪ್ಪು ಅಂತ ಹೇಳೋದಿಲ್ಲ. ಸೊ ವಿ ಆರ್ ಅಬ್ಸ್ಟ್ರಾಕ್ಟಿಂಗ್ ಸರ್ಟನ್ ಐಡಿಯಾಸ್ ಫ್ರಮ್ ದ ರಿಯಾಲಿಟಿ ಅಂಡ್ ಪ್ರೆಸೆಂಟಿಂಗ್ ಟು ದ ವರ್ಲ್ಡ್. ದಟ್ ಇಸ್ ಮೈ ವರ್ಷನ್ ಆಫ್ ದ ರಿಯಾಲಿಟಿ. ಸೊ ಅದಕ್ಕೆ ಪೋಸ್ಟ್ ಮಾಡರ್ನಿಸಮ್ ಅಂತ ಹೇಳ್ತಾರೆ. ಅಂಡ್ ಪೋಸ್ಟ್ ಮಾಡರ್ನಿಸಮ್ ಅಲ್ಲಿ ಅಬ್ಸ್ಟ್ರಾಕ್ಟ್ ಅಂದ್ರೆ ವಿ ಆರ್ ಅಬ್ಸ್ಟ್ರಾಕ್ಟಿಂಗ್ ಸರ್ಟನ್ ಐಡಿಯಾಸ್ ಹೇಳಿದ ಕಾರಣ ಅದು ಅಬ್ಸ್ಟ್ರಾಕ್ಟ್ ಆರ್ಟ್ ಅಂತ ಹೇಳ್ತದೆ. ಸೊ ಪೋಸ್ಟ್ ಮಾಡರ್ನಿಸಮ್ ಮತ್ತೆ ಅಬ್ಸ್ಟ್ರಾಕ್ಟ್ ಕ್ಯಾನ್ ಬಿ ಯೂಸ್ ಇಂಟರ್ಚೇಂಜಬಲಿ. ಓಕೆ, ಸೊ ಒಂದಕ್ಕೊಂದು ನಾವು ಮಿಕ್ಸ್ ಮಾಡ್ಕೊಂಡು ಮಾಡುವಂಥದ್ದು, ಅಂದ್ರೆ ಮಿಳಿತ ಮಾಡ್ಕೊಂಡು ಮಾಡುವಂಥದ್ದು ಅಂತ ಹೇಳ್ಕೊಂಡು. ಓಕೆ, ಅದೇ ಅಂತ ಹೇಳಿದ್ರೆ ಪೋಸ್ಟ್ ಮಾಡರ್ನಿಸಮ್ ಅಂತ ಹೇಳಿದ್ರೆ ಅಬ್ಸ್ಟ್ರಾಕ್ಟ್ ಅಂದ್ರೆ ಪೋಸ್ಟ್ ಮಾಡರ್ನಿಸಮ್ ಸೇಮ್ ಅಂತ ಹೇಳೋದು. ಓಕೆ, ಫೈನ್. ಸೊ ನೀವು ಇಷ್ಟಪಡೋದು ಯಾವುದರಲ್ಲಿ ಪೇಂಟ್ ಮಾಡೋದನ್ನ? ಪೇಂಟ್ ನಂದು ಇಷ್ಟ ಅಂತ ಹೇಳಿದ್ರೆ ಕ್ಯಾನ್ವಸ್ ಮೇಲೆ ಪೇಂಟ್ ಮಾಡ್ತೇನೆ ಕಲರ್ಸಲ್ಲಿ. ಬಟ್ ಟೆರಕೋಟಾ ವರ್ಕ್ಸ್ ಮಾಡ್ತೇನೆ. ಟೆರಕೋಟಾ ವರ್ಕ್ಸ್ ಖಂಡಿತ ಇದ್ರ ಬಗ್ಗೆ ಮಾತನಾಡಲಿಕ್ಕಿದೆ ಸಾಕಷ್ಟು. ನೀವು ರೀಸೆಂಟ್ಲಿ ಶಾರದಾ ವಿಗ್ರಹವನ್ನು ಕೂಡ ಮಾಡಿರುವಂಥದ್ದು ಶಾರದೋತ್ಸವದ ಸಂದರ್ಭದಲ್ಲಿ. ಸೊ ಇದ್ರ ಅನುಭವ ಹೇಗಾಯಿತು? ಕಲಾರಾಧನೆ ಅಂತ ಹೇಳಿದರೆ ಸರಸ್ವತಿ ಆರಾಧನವೇ. ಓಕೆ. ಸೊ ಸರಸ್ವತಿ ಅನ್ನೋದೊಂದು ಒಂದು ಸ್ವರೂಪ ಇರಲೇಬೇಕಂತ ಹೇಳಿಲ್ಲ. ಸೊ ಅದೊಂದು ದೇವತೆ ಅಂತ ಹೇಳಿ ನಾವು ಅವರನ್ನು ಆರಾಧನೆ ಮಾಡ್ತೇವೆ. ಬಟ್ ವಿಗ್ರಹ ರೂಪದಲ್ಲಿ ಅದೊಂದು ಸಾರ್ವಜನಿಕ ಇದಕ್ಕೆ ನನಗೆ ಕೊಡ್ಲಿಕ್ಕಾಯ್ತು, ಕಾಂಟ್ರಿಬ್ಯೂಟ್ ಮಾಡ್ಲಿಕ್ಕಾಯ್ತು ಅಂತ ಹೇಳಲಿಕ್ಕೆ ನನಗೆ ತುಂಬ ಐ ಜಸ್ಟ್ ಫೆಲ್ಟ್ ಬ್ಲೆಸ್ಡ್. ಸೊ ಅದರ ಎಕ್ಸ್ಪೀರಿಯನ್ಸ್ ಏನಿತ್ತಂತ ಹೇಳಿದರೆ, ಸರಸ್ವತಿ ಅಂತ ಹೇಳಿದ ತಕ್ಷಣ ನಮ್ಮ ಮನಸ್ಸಲ್ಲಿ ಏನು ಬರಬಹುದು, ಎವ್ರಿ ಸ್ಕಾಲರ್ in his highest version wants to be like her. Okay. Alva. So she is a teacher, she is a giver. So what if Saraswati is walking amidst us? ನಮಗೆ ಯಾವ ಥರ ಭಾವನೆ ಬರಬಹುದು ಅಂತ ಹೇಳಿ ಆ ಒಂದು ಕಲ್ಪನೆ ನಾನು ಮಾಡಿ ವಾಟ್ ಹ್ಯಾಸ್ ಟು ಕಮ್, ಅದರಲ್ಲಿ ಯಾವ ಥರ ಫೀಚರ್ಸ್ ಬರಬೇಕಂತ ಹೇಳಿ ಒಂದು ಪರಿಕಲ್ಪಿಸಿದೆ. ಮತ್ತು ಅದರಲ್ಲಿಯೂ ಜಾಸ್ತಿಯಾಗಿ ಒಂದು ಐಡಿಯಾವನ್ನು ಇದು ಮಾಡಿದೆ ಹೇಳಿದರೆ, ಶಿ ಈಸ್ ಅ ಯೂತ್. ಯಾಕೆ ಹೇಳಿದ್ರೆ ದೇವರು ಮತ್ತೆ ದೇವತೆಗಳಿಗೆ ಅವರಿಗೆ ಏಜ್ ಇಲ್ಲ, ದೇ ಬಾಡೀಸ್ ಆರ್ ಏಜ್ಲೆಸ್. ನೀವು ಅವತಾರ್ ಬಾಬಾ ಅಂತ ಕೇಳಿರಬಹುದು.
he's actually thousands of years old, but his body is just 16 years old. ಅವರು ಇನ್ನೂ ಜನರಿಗೆ ಕಾಣಿಸ್ತಾರಂತೆ 16-year-old ಯೂತ್ ಹಾಗೆ ಕಾಣಿಸ್ತಾರೆ. ಅವರ ಬಾಡಿ is just 16 years old. He is not only soul realized, but he is God realized. God realized 16-year-old ಆದರೆ ಗಾಡ್ಸ್ ಹೇಗಿರಬಹುದು? ಅವರ ಯೂತ್ ಬಾಡಿ ಅದೇ ಇರುತ್ತೆ, ಏಜ್ಲೆಸ್. ಸೊ ಅದನ್ನ ಒಂದು ಪರಿಕಲ್ಪಿಸಿದ್ದೇನೆ ಅದರಲ್ಲಿ. ಹಾಗೆ ಸೊ ಬ್ಯೂಟಿ ನಾರ್ಮ್ಸ್ ಎಲ್ಲ ಅದರಲ್ಲಿ ಸಾಫ್ಟ್ ಐಸ್ ಮತ್ತೆ ಐಬ್ರೋಸ್ ಅಲ್ಲಿ ಆರ್ಟ್ ಐಬ್ರೋಸ್ ಮಾಡಿದೆ. ಯಾಕೆ ಹೇಳಿದ್ರೆ ಟ್ರೆಡಿಷನಲ್ ಆರ್ಟ್ ಅಲ್ಲಿ ಕನ್ವೆನ್ಷನಲ್ ಬ್ಯೂಟಿ ನಾರ್ಮ್ಸ್ ಅಂತ ಇರುತ್ತೆ, ಅದಕ್ಕೆ ದೇವತೆಗಳಿಗೆ ಹಾಗೆ ಐಬ್ರೋಸ್ ಅನ್ನ ಮಾಡೋದು. ಅಂಥದ್ದೆಲ್ಲ ವಿಷಯಗಳನ್ನು ಮನಸ್ಸಲ್ಲಿ ಇಟ್ಟು ಶಿ ಇಸ್ ಅ ಸೆಲೆಸ್ಟಿಯಲ್ ಬ್ಯೂಟಿ. ವೆನ್ ಶಿ ವಾಸ್ ಬಾರ್ನ್ ಬ್ರಹ್ಮ ಮ್ಯಾರಿಡ್ ಹರ್. ಸೊ ಆ ಥರ ಬ್ಯೂಟಿ ಜನಸಾಮಾನ್ಯದಲ್ಲಿ ಅಂಥ ಒಂದು ಬ್ಯೂಟಿ ನೋಡ್ಲಿಕ್ಕೆ ಸಿಗೋದಿಲ್ಲ. ಸೊ ಅಂಥ ಒಂದು ಪರಿಕಲ್ಪನೆ ನನ್ನದಿತ್ತು. ಬಟ್ ಅದು ಮಾಡಬೇಕಾದ್ರೆ ಕೆಲವು ಒಮ್ಮೆ ಏನಂತ ಅನ್ನಿಸ್ತದಂದರೆ, ನಾವೆಲ್ಲ ಈ ನಿಮಿತ್ತ ಮಾತ್ರ ನಾವು ಮಾಡ್ತಾ ಇದ್ದೇವೆ, ಬಟ್ ಸಮ್ ಸುಪ್ರೀಮ್ ಇಂಟೆಲಿಜೆನ್ಸ್ ಇಸ್ ಆಕ್ಚುಲಿ ಡೂಯಿಂಗ್ ಇಟ್ ಅಂತ ಅನಿಸ್ತದೆ, ನಮ್ಮ ಕೈಯಲ್ಲಿ ಮಾಡಿಸ್ತಾ ಇದೆ ಅನ್ನೋ ಫೀಲಿಂಗ್. ಓಕೆ, ಒಬ್ಬ ಲೇಡಿಗೆ ಈ ಕೆಲಸವನ್ನು ವಹಿಸಿಕೊಡ್ಬೇಕಾದ್ರೆ ನಿಮ್ಮಲ್ಲಿ ಯಾವ ರೀತಿಯಾದಂತಹ ಒಂದು ಭಾವನೆ ಮೂಡಿತು? ವಾಟ್ ಫೀಲಿಂಗ್ ನಿಮಗೆ ಬಂತು? ಯಾಕೆ ಹೇಳಿದ್ರೆ ಸಾಕಷ್ಟು ಜನ ವಿಗ್ರಹ ಮಾಡುವವರು ಇದ್ದಾರೆ ನಮ್ಮ ಮಧ್ಯದಲ್ಲಿ, ಬಟ್ ಸಿಂಧು ಕಾಮತ್ ಅಂತ ಅಂದಾಗ ನಿಮಗೆ ಯಾವ ರೀತಿ ಫೀಲ್ ಆಯಿತು? ಐ ಕೆನಾಟ್ ಎಕ್ಸ್ಪ್ರೆಸ್ ಇಟ್ ಇನ್ ವರ್ಡ್ಸ್, ಬಟ್ 2 ವರ್ಷದಿಂದ ಅವ್ರು ನನಗೆ ಹೇಳ್ತಾ ಬರ್ತಾ ಇದ್ದಾರೆ. ಬಟ್ ಅದೊಂದು ಅನುಭೂತಿ ಇದೆ ಅಲ್ವಾ, ಅದು ಯಾವತ್ತೂ ನನಗೆ ಶಬ್ದದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಅದರ ಹಿಂದೆ ನನಗೆ ಒಂದು ಇದೇನಿತ್ತಂತ ಹೇಳಿದರೆ, ಆಲ್ ದಿಸ್ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ, ಜಸ್ಟ್ ಒಂದು ಎಕ್ಸಾಂಪಲ್ ಕೊಡಬೇಕಾದ್ರೆ, ಇವಾಗ ಡಾರ್ವಿನಿಯನ್ ಥಿಯರಿ ಇತ್ತು ಅಲ್ವಾ, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ಹೇಳಿದ್ರು. ಇದರಲ್ಲಿ ಇವಾಲ್ವ್ ಆಗಬೇಕಾದ್ರೆ ಯಾರು ಫಿಟ್ ಇದ್ದಾರೆ ಅವ್ರು ಸರ್ವೈವ್ ಆಗಿ ಮುಂದೆ ಹೋಗ್ತಾರೆ ಅಂತ ಹೇಳಿ. ಇಟ್ ವಾಸ್ ಟಾಕಿಂಗ್ ಅಬೌಟ್ ಫಿಸಿಕಲ್ ಸ್ಟ್ರೆಂತ್. ಬಟ್ ಹ್ಯೂಮನ್ ಸ್ಪೀಶೀಸ್ ಇಷ್ಟು ಇವಾಲ್ವ್ ಆಗಿದೆ ಇವತ್ತು ಅಂತ ಹೇಳಿದ್ರೆ, ಇಟ್ ಇಸ್ ನೋ ಮೋರ್ ಅಬೌಟ್ ಫಿಸಿಕಲ್ ಸ್ಟ್ರೆಂತ್. ಜಾನುಸಾಕ್ ಅಂತ ಹೇಳಿ ಒಂದು ಡಾಕ್ಟ್ರು ಹೇಳಿದ್ರು, ಸರ್ವೈವಲ್ ಆಫ್ ದ ವೈಸೆಸ್ಟ್ ಅಂತ ಹೇಳಿ. ಅಂದರೆ ವಿಸ್ಡಮ್ ಇಂದ ನಾವು ಉಳಿಬಹುದು ಅಂತ ಹೇಳಿ. ಸೊ ವಿಸ್ಡಮ್ ಡಸಂಟ್ ಹ್ಯಾವ್ ಅ ಜೆಂಡರ್, ಇಂಟೆಲಿಜೆನ್ಸ್ ಡಸಂಟ್ ಹ್ಯಾವ್ ಅ ಜೆಂಡರ್. ಐ ಆಲ್ವೇಸ್ ಯೂಸ್ ಟು ಬಿಲೀವ್ ದಿಸ್. ಅದು ವಿಗ್ರಹವನ್ನು ನನಗೆ ಕೊಡುವಾಗ ನನಗೆ ಅದೇ ಎನಿಸುತ್ತೆ ಏನಂತ ಹೇಳಿದರೆ, ಒಂದು ಮೇಲ್ ಆರ್ ಫೀಮೇಲ್ ಅಂತ ಹೇಳಿ ಇದೇ ಇಲ್ಲ. ಇಟ್ಸ್ ವೆನ್ ಇಟ್ ಈಸ್ ಸಮಥಿಂಗ್ ದಟ್ ಹ್ಯಾಸ್ ಟು ಬಿ ಡನ್ ವಿತ್ ಇಂಟೆಲಿಜೆನ್ಸ್, ಆವಾಗ ಯಾರೂ ಮಾಡಬಹುದು. ನಾವು ಆಸ್ ವಿಮೆನ್ ವಿ ಥಿಂಕ್ ವಿ ಆರ್ ವೀಕ್, ಆ್ಯಂಡ್ ದ್ಯಾಟ್ ಇಸ್ ವೈ ವಿ ಡೋಂಟ್ ಕಮ್ ಔಟ್. ಓವರ್ ದ ಇಯರ್ಸ್ ದಿಸ್ ಕೈಂಡ್ ಆಫ್ ಥಾಟ್ ಫಾರ್ಮ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಆ್ಯಂಡ್ ವಿ ಹ್ಯಾವ್ ಬೀನ್ ಬಿಲೀವಿಂಗ್ ಇನ್ ಇಟ್. ಬಟ್ ಸಮ್ವೇರ್ ವಿ ಹ್ಯಾವ್ ಟು ಬ್ರೇಕ್ ದಿಸ್ ಆ್ಯಂಡ್ ಕಮ್ ಔಟ್ ಆಫ್ ಇಟ್. ಬಟ್ ಇದೊಂದು ಸಿಕ್ಕಿದ್ದು ನನಗೆ, ಅದೊಂದು ಅವಕಾಶವೇ. ಬಟ್ ನಾನು ಇಷ್ಟು ವರ್ಷ ಏನೆಲ್ಲ ಅದು ವಿಶ್ವಾಸ ಮಾಡ್ತಾ, ವಾಟ್ ಎವರ್ ಐ ಹ್ಯಾಡ್ ಬೀನ್ ಬಿಲೀವಿಂಗ್ ದಟ್ ದಿಸ್ ಇಸ್ ಆಲ್, ಎನಿ ಒನ್ ಕ್ಯಾನ್ ಅಚೀವ್ ಎನಿಥಿಂಗ್ ಅಂತ ಹೇಳಿ ಒಂದು ಇದನ್ನು ಬಿಲೀವ್ ಮಾಡ್ತಾ ಬಂದಿದೆ. ಅದನ್ನು ನನಗೆ ಚಾನ್ಸ್ ತೋರಿಸ್ಕೊಳ್ಳಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದಂತ. ನಿಜಕ್ಕೂ ಬಹಳ ಇಂಪಾರ್ಟೆಂಟ್ ಪಾಯಿಂಟನ್ನ ನೀವು ನಿಮ್ಮ ಮಾತಿನಲ್ಲಿ ಹೇಳಿದ್ರಿ. ನಾವು ವೀಕ್ ಅನ್ನುವಂಥದ್ದನ್ನು ನಾವು ಮೊದಲು ಮನಸ್ಸಿನಿಂದ ತೆಗೆದುಹಾಕಬೇಕು ಅನ್ನುವಂಥದ್ದು. ಸೊ ಈ ನಮ್ಮ ಲೈಫ್ ಸೈಜ್ ಮೂರ್ತಿಗಳನ್ನು ಮಾಡಬೇಕಾದ್ರೆ ನೀವು ಇನ್ನೂ ಒಂದು ಮಕ್ಕಳ ಮೂರ್ತಿಗಳನ್ನು ಮಾಡಿರುವಂಥದ್ದು, ಮಕ್ಕಳ ಒಂದು ಆರ್ಟನ್ನು ಈ ಒಂದು ಕ್ಲೇ ಅಲ್ಲಿ ಮಾಡಿರುವಂಥದ್ದು. ಸೊ ಇದ್ರ ಬಗ್ಗೆ ಹೇಳಿ, ಯಾವ ರೀತಿಯಾದಂಥ ಕ್ರಿಯೇಟಿವಿಟಿ ಅದು ಏನು ನೋಟಿಫೈ ಮಾಡುತ್ತೆ? ನಾನು ಅವತ್ತೇ ಹೇಳಿದೆ, ಇಟ್ ಹ್ಯಾಸ್ ಬೀನ್ ಗೋ ಆ್ಯಂಡ್ ಕಮ್ ಬ್ಯಾಕ್. ಅದು ಆರ್ಟ್ ನಾನು ಎಜುಕೇಷನ್ ಕಂಟಿನ್ಯೂ ಮಾಡಬೇಕಾಯ್ತು. ಇಟ್ ಹ್ಯಾಸ್ ಅ ಲವ್ ಹೇಟ್ ರಿಲೇಷನ್ಶಿಪ್ ಅಂತ ಹೇಳಿ. ಸೊ ನಾನು ಮಾಸ್ಟರ್ಸ್ ಮಾಡಿ 4 years ಅಮೆರಿಕನ್ MNC ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆವಾಗ ಅಲ್ಲಿಯೂ ನನಗೆ ಲೀಡ್ ರೋಲ್ ಸಿಗ್ತಿತ್ತು ಪ್ರಾಜೆಕ್ಟ್ ಮಾಡಲಿಕ್ಕೆ, ಡೆಡ್ಲೈನ್ಸ್ ಇರ್ತಿತ್ತು. ಆನ್ ದ ಅದರ್ ಹ್ಯಾಂಡ್ ನನಗೆ ಆರ್ಟಲ್ಲಿ ತುಂಬ ಕಮಿಟ್ಮೆಂಟ್ಸು ಇತ್ತು, ಕಮಿಷನ್ ವರ್ಕ್ಸ್ ಇತ್ತು, ಹಾಗೆ ಕೆಲವು ಶೋಸ್ಗಳನ್ನು ಕಮಿಟ್ ಮಾಡಿದ್ದೆ. ಸೊ ಆವಾಗ ಎಷ್ಟು ಹೆಕ್ಟಿಕ್ ಆಗ್ತಿತ್ತು ಅಂತ ಹೇಳಿದರೆ, ಮ್ಯಾಂಗ್ಳೂರಿಗೆ ಹೋಗಿ ಬರ್ತಿದ್ದೆ 130 kilometers ಟ್ರಾವೆಲ್ ಮಾಡಲಿಕ್ಕೆ. ಅಲ್ಲಿ 8 to 10 hours ವರ್ಕ್ ಮಾಡಿ ಪುನಃ ಮನೆಗೆ ಬಂದು ಪೇಂಟ್ ಮಾಡೋದು, ಏನೋ ಅದು ಡೆಡ್ಲೈನ್ಸ್ ಅದರದ್ದು ಕೆಲಸ ಮುಗಿಸೋದು. ಒಂಥರ ಸಾಕಾಗಿ ಹೋಗಿತ್ತು. ಒಂದು ಜಾಗದಲ್ಲಿ ಕೂತ್ಕೊಂಡ್ರೆ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ, ಒಂದು ಸ್ಟ್ಯಾಂಡ್ ಸ್ಟಿಲ್, ಹಾಗೆ ಒಂದು ಪರಿಸ್ಥಿತಿ ಬಂದಿತ್ತು. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಶೋಗೆ ಏನು ಮಾಡೋದು ಅಂತ ಹೇಳಿ ಯೋಚನೆಯಲ್ಲಿದ್ದಾಗ ಇದೇ ಒಂದು ಪರಿಸ್ಥಿತಿ ಆ್ಯಕ್ಚುಲಿ ರೆಸ್ಪಾಂಡೆಡ್ ಟು ಮೀ. ಲೈಕ್ ಐ ವಾಸಂಟ್ ಅಲ್ಲಿ ನೇಚರ್ ಒಟ್ಟಿಗೆ ನನ್ನ ಕನೆಕ್ಷನ್ನೇ ಕಂಪ್ಲೀಟ್ ಕಟ್ಟಾಗಿ ಹೋಗಿ, ಸನ್ರೈಸ್ ನೋಡಿರಲಿಲ್ಲ, ಸನ್ಸೆಟ್ ನೋಡಿರಲಿಲ್ಲ, ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಸೊ ಜನರಲಿ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಇನ್ ಅವರ್ ಲೈಫ್ಸ್.
ಮಕ್ಕಳಿಗೆ ಮೊಬೈಲಿದ್ದು ಅಬ್ಸೆಷನ್ಸ್ ಇರ್ತದೆ. IT ಅಲ್ಲಿ ವರ್ಕ್ ಮಾಡೋರಿಗೆ ಅದರಲ್ಲೇ ಬೇರೆ ಇದೇ ಇಲ್ಲ, ಅದರಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಸೊ ಎಷ್ಟು ನಾವು ನೇಚರಿಂದ ದೂರ ಹೋಗ್ತಾ ಇರ್ತೇವೆ ಅಷ್ಟು ನಮ್ಮದು ಎನರ್ಜಿ ಫ್ಲೋ, ನ್ಯಾಚುರಲ್ ಫ್ಲೋ ಆಫ್ ಎನರ್ಜಿ ಇದೆ ಅಲ್ವಾ, ಅದು ಕಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ದೆರ್ ಇಸ್ ಸ್ಟ್ರಾಂಗ್ಯುಲೇಷನ್, ದೆರ್ ಇಸ್ ಕೋಆಗುಲೇಷನ್. ಆವಾಗ ದೆರ್ ಇಸ್ ಸ್ಟಾಪ್, ಕ್ರಿಯೇಟಿವಿಟಿ ಕಂಪ್ಲೀಟ್ಲಿ ಸ್ಟಾಪ್ ಆಗಿ ಹೋಗುತ್ತೆ. ಸೊ ಅದಕ್ಕಾಗಿ ಒಂದು ಮೆಸೇಜ್ ನಾನು ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ. ಏನಂತ ಹೇಳಿದರೆ, ಹೊರಗೆ ಹೋಗಿ ನೇಚರ್ ಒಟ್ಟಿಗೆ ಕನೆಕ್ಷನ್ ಇಡಬೇಕು ಅಂತ ಹೇಳಿ ಮಕ್ಕಳ ಒಂದು ಮೂಲಕ ಒಂದು ತೋರಿಸಲಿಕ್ಕೆ ಫ್ಯೂ ಸ್ಕಲ್ಪ್ಚರ್ಸ್ ಐ ಹ್ಯಾವ್ ಡನ್. ಅದು ಮಕ್ಕಳು ಹೊರಗೆ ಕೂತ್ಕೊಂಡು ಬರ್ಡ್ಸ್ ನೋಡ್ತಾ ಇರ್ತೇವೆ. ಸೊ ಎವ್ರಿಥಿಂಗ್ ಇಸ್ ಸ್ಕಲ್ಪ್ಚರ್. ಹಿಂದೆಯಿಂದ ಫ್ಲೋರಾವನ್ನು ಪೇಂಟ್ ಮಾಡಿದೆ. ಸೊ ದಿಸ್ ಕಿಡ್ಸ್ ಆರ್ ಗೋಯಿಂಗ್ ಔಟ್ ಅಂಡ್ ಪ್ಲೇಯಿಂಗ್ ಆ್ಯಂಡ್ ದೇ ವಾಚಿಂಗ್ ದೀಸ್ ಬರ್ಡ್ಸ್ ಇನ್ ಆ. ಅಂದರೆ ಮಕ್ಕಳು ಹೊರಗೋಗಿ ಆಡಲಿಕ್ಕೆ ಬಿಡಿ ಅಂತ ಹೇಳಿ ಒಂಥರ ಒಂದು ಒಳ್ಳೆ ಮೆಸೇಜ್. ಒಂದು ನೇಚರ್ ಜೊತೆ ಕನೆಕ್ಷನನ್ನು ಇಟ್ಕೊಳ್ಳಿ, ನೋಡಿ, ಅದ್ರ ಜೊತೆ ಬೆರೆಯಿರಿ ಅನ್ನುವಂಥ ಮೆಸೇಜಿನ ಒಂದು ಮೂರ್ತಿಗಳನ್ನು ತಯಾರಿಸಿರುವಂಥದ್ದು. ನಿಮ್ಮ ಜೊತೆ ಸಾಕಷ್ಟು ಮಾತನಾಡಲಿಕ್ಕಿದೆ. ಅದರೊಂದು ಚಿಕ್ಕ ಬ್ರೇಕ್ನ ನಂತರ ಮನಸ್ವಿನಿ ಮನದಾಳದ ಮಾತಿನಲ್ಲಿ ಒಂದು ಚಿಕ್ಕ ಬ್ರೇಕ್ನ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಬ್ರೇಕ್ನ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಮನಸ್ವಿನಿ ಮನದಾಳದ ಮಾತಿನ ಕಾರ್ಯಕ್ರಮ. ನಮ್ಮ ಜೊತೆ ಇದ್ದಾರೆ ಇವತ್ತು ಸಿಂಧು ಕಾಮತ್ ಅವರು. ಸಾಕಷ್ಟು ಕಲೆಯಲ್ಲಿ ತಮ್ಮ ಕೈಯನ್ನು ಆಡಿಸಿದವರು. ಬನ್ನಿ ಅವರನ್ನು ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಮಾತನಾಡಿಸೋಣ. ಸಿಂಧು ಅವರೇ, ಬ್ರೇಕ್ನ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಈ ಟೆರಕೋಟಾ ಆರ್ಟ್ಗಳ ಬಗ್ಗೆ ಮಾತನಾಡ್ತಿದ್ದದ್ದು. ಸ್ವಲ್ಪ ಮುಂದೆ ಹೋಗ್ತಾ, ದಸರಾದಲ್ಲಿ 200 ಜನ ಆರ್ಟಿಸ್ಟ್ಗಳ ಪೈಕಿ ಭಾರತದಲ್ಲಿ ನಿಮ್ಮ ಆರ್ಟ್ ಸೆಲೆಕ್ಟ್ ಆಗಿ ಇವತ್ತು ಪ್ರಮೋದಾದೇವಿ ಅವರು ತಮ್ಮ ವಿಸಿಟರ್ಸ್ನವರು ಬರ್ತಿರುವಂಥ ರೂಮ್ನಲ್ಲಿ ಹಾಕಿರುವಂಥದ್ದು, ಇದರ ಒಂದು ದೊಡ್ಡ ಅನುಭವ ಹೇಗಿತ್ತು? ಮೈಸೂರು ಅಂತ ಇಟ್ ಇಸ್ ನನ್ನ ಆರ್ಟಿಗೆ ನನಗೆ ಫಸ್ಟ್ ಬ್ರೇಕ್ ಸಿಕ್ಕಿದ್ದು ಮೈಸೂರಿಂದ ಅಂತ ಅನಿಸ್ತದೆ. ಓಕೆ. I've worked with an art gallery in Mysore, which is very closely associated with the palace. So 400 years of Dasara ಅಂತ ಅವರು ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಲಿಕ್ಕೆ ಅವ್ರ ಜೊತೆಗೆ ತುಂಬ ನಾನು ಕೆಲಸ ಮಾಡಿದ್ದೇನೆ ಮುಂಚೆಯಿಂದ. 400 years ಇದು ಮಾಡುವಾಗ ಅವರು ಆರ್ಟಿಸ್ಟನ್ನು ಕಾಲ್ ಫಾರ್ ಮಾಡಿ ಅವರು ದಸರಾದ ಬಗ್ಗೆ ವರ್ಕ್ಸನ್ನು ಪಬ್ಲಿಷ್ ಮಾಡಲಿಕ್ಕೆ. ಸೊ 200 ಆರ್ಟಿಸ್ಟನ್ನು ಕರೆದು 6 ಶೀಟರ್ ಒಂದು ಕ್ಯಾಲೆಂಡರ್ ಮಾಡಲಿಕ್ಕೆ ಅವರು. ಸೊ ನನ್ನ ವರ್ಕ್ ಅಷ್ಟು ಜನ ಎಲ್ಲ ರೆಕಗ್ನೈಸ್ಡ್ ಆರ್ಟಿಸ್ಟ್ ಒಟ್ಟಿಗೆ ನನ್ನ ವರ್ಕ್ 6ಅಲ್ಲಿ ಸೆಲೆಕ್ಟ್ ಆಗಿದ್ದು ನನಗೆ ಇಟ್ಸ್ ವೆರಿ ಪ್ರೆಸ್ಟೀಜಿಯಸ್ ಫಾರ್ ಮಿ. ಆ್ಯಂಡ್ ನನಗೆ ಸಬ್ಜೆಕ್ಟ್ ಕೊಟ್ಟಿದ್ದು ಏನಂತ ಹೇಳಿದರೆ ಕಂಟೆಂಪ್ರರಿ ದಸರಾ ಆ್ಯಂಡ್ ಕಂಟೆಂಪ್ರರಿ ಫಾರ್ಮ್, ಬಿಕಾಸ್ ಐ ಆಮ್ ಅ ಕಂಟೆಂಪ್ರರಿ ಆರ್ಟಿಸ್ಟ್. ಓಕೆ. ಆ್ಯಂಡ್ ಮೈಸೂರಲ್ಲಿ ಏನಂತ ಹೇಳಿದರೆ ಫೋಕ್ ಆರ್ಟ್ ಅಥವಾ ಟ್ರೆಡಿಷನಲ್ ಆರ್ಟ್ ಬಿಟ್ಟು ಅವರು ಹೊರಗಡೆ ಹೋಗೋದೇ ಇಲ್ಲ, ಎಕ್ಸೆಪ್ಟ್ ಆಗೋದೂ ಇಲ್ಲ. ಬಟ್ ಪ್ಯಾನಲ್ ನನ್ನ ಆರ್ಟನ್ನು ಸೆಲೆಕ್ಟ್ ಮಾಡಿದೆ. ಬಟ್ ಅದು ಒಂದು ದೊಡ್ಡ ಆ್ಯಕ್ಚುಲಿ ಚೇಂಜ್ ಅಂತ ಅವರು ಹೇಳಿದರು. ಬಿಕಾಸ್ ಪ್ಯಾನಲ್ ಡಸಂಟ್ ಅಪ್ರೂವ್ ಎನಿಥಿಂಗ್ ಅದರ್ ದ್ಯಾನ್ ಟ್ರೆಡಿಷನಲ್ ಆಫ್ ಫೋಕ್ ಆರ್ಟ್. ಸೊ ಅವರು ವರ್ಕನ್ನು ನೋಡಿ ಹೇಳಿದರು, ಇದರಲ್ಲಿ ಕಂಟೆಂಪ್ರರಿ ಆರ್ಟೇ ಇರ್ಬೋದು, ಬಟ್ ಎಲ್ಲ ಸಬ್ಜೆಕ್ಟ್ಗಳು ಬೇಕಾದದ್ದು ಹಾಗೆ ಬಂದಿದೆ ಅಂತ ಹೇಳಿ. ಸೊ ಕಂಟೆಂಪ್ರರಿ ಆರ್ಟ್ ಗಾಟ್ ಅ ಪ್ಲೇಸ್ ಇನ್ ದ ಕ್ಯಾಲೆಂಡರ್ ಫಸ್ಟ್ ಆಫ್ ಆಲ್. ಮತ್ತು ನನ್ನ ಕಂಪೋಸಿಷನ್ ಹೇಳೋದು ಆದರೆ ನನಗೆ ಶಮಿ ವೃಕ್ಷ ಪೂಜಾ ಅಂತ ಹೇಳಿ ಸಬ್ಜೆಕ್ಟ್ ಕೊಟ್ಟಿದ್ರು. ಇಡೀ ಕಂಪೋಸಿಷನನ್ನು ನಾನು 3 ಭಾಗದಲ್ಲಿ ನೀವು ನೋಡ್ಬೋದು. ಮೇಲಿನ ಭಾಗ ಮಾತ್ರ ನೋಡಿದರೆ ಸಿಂಬಲ್ಸಲ್ಲಿ ನಾನು ದಸರಾನ ತೋರಿಸಿದ್ದೇನೆ. ಖಾಲಿ ಸಿಂಬಲ್ಸ್ ಮಾತ್ರ ನೋಡಿದರೆ ನಿಮಗೆ ಮೈಸೂರು ದಸರಾ ಅಂತ ಗೊತ್ತಾಗುತ್ತೆ. ಗಂಡ ವೇರುಂಡ, ಹಾಗೆ ಅಲ್ಲಿ ಆನೆಗೆಲ್ಲ ಸಿಂಬಲ್ಸ್ ಇದೆ ಅಲ್ವಾ, ಅದನ್ನೆಲ್ಲ ಪಟ್ಟದಾನೆ ಅದೆಲ್ಲ ತೋರಿಸಿದ್ದೇನೆ ಸಿಂಬಲ್ಸಲ್ಲೇ. ನೆಕ್ಸ್ಟ್ ಒಂದು ಲೆಫ್ಟ್ ಸೈಡಲ್ಲಿ ನೋಡಿದರೆ ಇಡೀ ದಸರಾ ಪ್ರೊಸೆಷನ್ ಇದೆ. ಆನ್ ದ ಅದರ್ ಹ್ಯಾಂಡ್ ರೈಟ್ ಸೈಡಲ್ಲಿ ರಾಜ ಶಮವೃಕ್ಷವನ್ನು ಪೂಜೆ ಮಾಡ್ತಾರೆ ಗಾಯತ್ರಿ ಮಂದಿರದ ಮುಂದೆ. ಸೊ ಓವರ್ ಆಲ್ ನೋಡಿದ್ರೆ ಒಂದೇ ಪೇಂಟಿಂಗ್, ಬಟ್ 3 ಭಾಗ ಮಾಡಿ 3 ಬೇರೆ ಬೇರೆ ಇದಿದೆ, ವಿಷಯಗಳನ್ನ ಸೂಚಿಸುವಂಥದ್ದು. ಸೊ ರಾಜರು ಪೂಜೆ ಮಾಡ್ತಿರುವಂಥದ್ದು ನೀವು ಹೋಗಿ ಅಲ್ಲಿ ಲೈವ್ ಆಗಿ ಪೇಂಟ್ ಮಾಡಿದ ಅಥವಾ ಹೇಗೆ? ಇಲ್ಲ, ಇಟ್ ವಾಸ್ ಅಂದರೆ ಸಿಲೆಕ್ಷನ್ ಆದಮೇಲೆ ನಮ್ಮ ಕೃತಿಗಳನ್ನು ನಾವು ಸಬ್ಜೆಕ್ಟ್ಗಳನ್ನು ಅವರಿಗೆ ಒಂದು ಸೀರೀಸ್ ಆಗಿ ಮಾಡಿ ಪ್ಯಾನಲಲ್ಲಿ ಇಟ್ಟಿದೆ. ಸೊ ಸಿಲೆಕ್ಟ್ ಆದಮೇಲೆ
ಇಡೀ ಒನ್ ವರ್ಕನ್ನು ಮಾಡಿ ನಾನು ಪ್ರೆಸೆಂಟ್ ಮಾಡಿದೆ. ಓಕೆ ಓಕೆ. ಸೊ ಮತ್ತೆ ಅದು ನೀವು ಹೇಳಿದ ಇನ್ನೊಂದು ಪ್ರಮೋದಾದೇವಿ ಅವರ ಹರ್ ಹೈನೆಸ್ ಪ್ರಮೋದಾದೇವಿ ಅವರೊಟ್ಟಿಗೆ ಇರುವಂಥ ಕಲೆಕ್ಷನ್ ಬೇರೆ ತುಂಬ ಸೀರೀಸ್ ಮಾಡಿಕೊಟ್ಟಿದ್ದೇನೆ. ಅದರಲ್ಲಿ ಒಂದು ಪೇಂಟಿಂಗ್ ಅಡಾಪ್ಷನ್ ಸೆರೆಮನಿ ಒಟ್ಟಿಗೆ ಅವರಿಗೆ ಪ್ರೆಸೆಂಟ್ ಮಾಡಿದ್ರು. ಸೊ ದ್ಯಾಟ್ ಶಿ ಹಸ್ ಕೆಪ್ಟ್ ಇನ್ ಹರ್ ಪ್ರೈವೇಟ್ ಪ್ಯಾಲೇಸ್. ಅದರ್ ದನ್ ದಟ್ ನಾನು ಮುಂಚಿನ ಮಹಾರಾಜರ ಇದ್ದ ಅವರು ಶ್ರೀಕಂಠ ದತ್ತವಡಿಯಾರ್ ಅವರ ಕೆಲವು ಪೋರ್ಟ್ರೇಟ್ಸ್ ಮತ್ತು ಕೆಲವು ಇವೆಂಟ್ಸ್ ಒಟ್ಟಿಗೆ ಅವರ ಇದನ್ನು ಡಿಪೆಕ್ಟ್ ಮಾಡಿದ್ದೇನೆ. ಖಂಡಿತ ರಾಜಮನೆತನ ಅಂತ ಹೇಳಿ ಕರ್ನಾಟಕದಲ್ಲಿ ಈಗ ನಮಗೆ ನೆನಪಾಗುವಂಥದ್ದು ಫಸ್ಟ್ ಥಟ್ ಅಂತ ತಲೆಗೆ ಬರುವಂಥದ್ದು ಮೈಸೂರು. ಸೊ ಅಲ್ಲಿನ ಆರ್ಟ್ ವರ್ಕಲ್ಲಿ ನಮ್ಮ ಕರಾವಳಿ ಭಾಗದ ಸಿಂಧು ಅವರ ಆರ್ಟಲ್ಲಿ ಇದೆ ಅಂತ ಹೇಳಿದ್ರೆ ನಮಗೆ ಬಹಳ ಒಂದು ಹೆಮ್ಮೆಯ ವಿಚಾರ. ಸಿಂಧು ಅವರೇ, ಮುಂದೆ ಹೋಗ್ತಾ ಈಗ ಸಾಕಷ್ಟು ನೀವು ಸೀರೀಸ್ ನಲ್ಲಿ ಮಾತನಾಡಿರುವಂಥದ್ದು, ಆರ್ಟ್ ಸೀರೀಸ್ನ ಕುರಿತಾಗಿ ಮಾತನಾಡಿರುವಂಥದ್ದು, ಸಾಕಷ್ಟು ವಿಚಾರಗಳನ್ನ ನೀವು ಮಕ್ಕಳಿಗೆ, ಕಲಿತಾ ಇರುವವರಿಗೆ, ಆರ್ಟಿಸ್ಟ್ಗಳಿಗೆ ನೀವು ಹೇಳಿರುವಂಥದ್ದು. ಸೊ ನಿಮ್ಮ ಈ ಆರ್ಟ್ ಸೀರೀಸ್ನ ವರ್ಕ್ಗಳ ಕುರಿತಾಗಿ ಹೇಳಬೇಕು. ಸೊ ಆರ್ಟಿಸ್ಟ್ ಜನರಲಿ ಸೀರೀಸ್ ಆಗಿ ನಾವು ವರ್ಕ್ ಮಾಡ್ತೇವೆ. ಇಂಪಾರ್ಟೆಂಟ್ ಸೀರೀಸನ್ನು ನಾನು ಕವರ್ ಮಾಡ್ತೀನಿ. First art journey, like when I started exhibiting my work, my first series was Havoc series ಅಂತ ಮಾಡಿದೆ. ಆವಾಗ ಸುನಾಮಿ ಅರ್ಥಕ್ವೇಕ್ ಎಲ್ಲ ಜಾಸ್ತಿ ಆಗ್ತಿತ್ತು 2002-2003 ಆವಾಗ in response to that I made this series and it was exhibited in one group show with the fellow students of our Drishya School of Arts. So ಅದಾದಮೇಲೆ ನಾನು ಗ್ಲಿಮ್ಸಸ್ ಆಫ್ ಸೌತ್ ಕ್ಯಾನ್ರಾ ಅಂತ ಒಂದು ಸೀರೀಸ್ ಮಾಡಿದೆ. ಅದರಲ್ಲಿಯೂ ಜಾಸ್ತಿ ಆಗಿ ನಾನು ಉಡುಪಿಯನ್ನು ಡೆಪಿಕ್ಟ್ ಮಾಡಿದೆ ಬಿಕಾಸ್ ಉಡುಪಿ ಕಲ್ಚರಲಿ ಸೋ ರಿಚ್ ಆ್ಯಂಡ್ ಸೋ ಫೆಸ್ಟಿವ್. ಲೋಕಲ್ ಸ್ಪೋರ್ಟ್ ಹಾಗೆ ಲೋಕಲ್ ಡ್ರಮ್ಮರ್ಸನ್ನು, ರಥೋತ್ಸವವನ್ನು, ನಮ್ಮ ವಿಸಿನಿಟಿಯಲ್ಲಿ ನಾವು ರಥಬೀದಿಯಲ್ಲಿ ಏನೆಲ್ಲ ನೋಡ್ಬೋದು ಅಂತ ಕೆಲವು ಸಬ್ಜೆಕ್ಟ್ಸ್ಗಳನ್ನು ತಂದಿದ್ದೆ. ಸೊ ಅದರಲ್ಲಿಯೂ ಜಾಸ್ತಿ ನಾನು ಕಾಕ್ ಫೈಟ್ ಸೀರೀಸನ್ನು ಮಾಡಿದೆ ಬಿಕಾಸ್ ಐ ಡಿಡ್ ನಾಟ್ ಲೈಕ್ ದ ಸ್ಪೋರ್ಟ್ ಆಸ್ ಸಚ್, ಬಟ್ ಅದರದ್ದು ಕಲರ್ಸ್, ಪವರ್, ಸ್ಟ್ರೆಂಗ್ತ್ ಅದನ್ನೆಲ್ಲ ಡಿಪೆಕ್ಟ್ ಮಾಡಲಿಕ್ಕೆ ಇನಿಷಿಯಲಿ ಅದು ಸೀರೀಸ್ ಎಕ್ಸ್ಟೆನ್ಸಿವ್ ಆಗಿ ವರ್ಕ್ ಮಾಡಿದ್ದೇನೆ. ಬಟ್ ಅಬ್ರಪ್ಟ್ಲಿ ಆ ಸೀರೀಸನ್ನು ಸ್ಟಾಪ್ ಮಾಡಿದೆ ಬಿಕಾಸ್ ಐ ಡಿ ನಾಟ್ ವಾಂಟ್ ಟು ಎಂಡೋರ್ಸ್ ದಟ್ ಸ್ಪೋರ್ಟ್. ಮತ್ತು ಅದಾದಮೇಲೆ ನಾನು ಅದರಲ್ಲೇ ಆ ಸೀರೀಸಲ್ಲೇ ಡ್ರಮ್ಮರ್ಸ್, ಚಂಡೆ ಬಾರಿಸೋರು, ಉತ್ಸವದೊತ್ತಿಗೆ ಹೋಗುವ ಪ್ರೊಸೆಷನಲ್ಲಿ ಏನೆಲ್ಲ ಎಲಿಮೆಂಟ್ಸ್ ಬರುತ್ತೆ ಅದನ್ನೆಲ್ಲ ತೋರಿಸಿದ್ದೇನೆ. ಅದರಲ್ಲಿ ಒಂದು ವರ್ಕ್ ನನಗೆ ಲಲಿತ್ ಕಲಾ ಅಕಾಡೆಮಿ ಅಲ್ಲಿ ಸೆಲೆಕ್ಷನ್ ಆಗಿತ್ತು 2007 ಕರ್ನಾಟಕ ಲಲಿತ್ ಕಲಾ ಅಕಾಡೆಮಿ. ಸೊ ಅದರದ್ದು ಎಕ್ಸಿಬಿಷನ್ ಗುಲ್ಬರ್ಗಾದಲ್ಲಿ ಆಗಿತ್ತು. ಸೊ ಮತ್ತೆ ಅದ ನಂತರ ಇದು ರಥೋತ್ಸವವನ್ನು ಮಾಡಿದ್ದೇನೆ. ರಥೋತ್ಸವ ಸೀರೀಸ್ ತುಂಬ ಪೇಂಟಿಂಗ್ಸ್, ಕೆಲವೆಲ್ಲ ನಾರ್ವೆಯಲ್ಲಿ, ಕೆಲವು ದುಬೈ ಅಂಥ ಪ್ಲೇಸಸಲ್ಲಿ ಕಲೆಕ್ಷನ್ ಇದೆ ಪೇಂಟಿಂಗ್ಸ್ಗಳದ್ದು. ಸೊ ಇದು ಒಂದು 3-4 ಪೇಂಟಿಂಗ್ಸನ್ನು ನಾನು ಒಂದು ಗ್ರೂಪ್ ಶೋ ಅಲ್ಲಿ ಎಕ್ಸಿಬಿಟ್ ಮಾಡಿದ್ದೆ ಮ್ಯಾಂಗ್ಳೂರಲ್ಲಿ. ಮತ್ತು ಈ ಸೀರೀಸ್ ಕೆಲವು ವರ್ಕ್ಸ್ಗಳು ಮಣಿಪಾಲ್ ಮೀಡಿಯಾದವರು ಅವರದ್ದು ಒಂದು ಅಡ್ವರ್ಟೈಸಿಂಗಿಗೆ ಬೇಕಾದಂಥದ್ದು ಒಂದು ಕ್ಯಾಲೆಂಡರ್ ಅಮೆರಿಕನ್ ಮಾರ್ಕೆಟಿಗೆ ರಿಲೀಸ್ ಮಾಡುವಂಥದ್ದು ಅಂತ ಒಂದು ಕ್ಯಾಲೆಂಡರಲ್ಲಿ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಪಬ್ಲಿಷ್ ಆಗಿದೆ ವರ್ಕ್ಸ್. ಸೊ ದ್ಯಾಟ್ ವಾಸ್ ಅಬೌಟ್ ಸೌತ್ ಕ್ಯಾನ್ರಾ ಸೀರೀಸ್. ಅದಾದಮೇಲೆ ನಾನು ಸ್ವಲ್ಪ ಸ್ಕಲ್ಪ್ಚರ್ಸಲ್ಲಿ ಟ್ರೈ ಮಾಡ್ತಾ ಇದ್ದೆ. ಆವಾಗ ಇಟ್ ವಾಸ್ ಲೈಕ್ ಒನ್ ಟೈಮ್ ಹೇಳಬೇಕಾದ್ರೆ ಇಟ್ ವಾಸ್ ನನ್ನ ಗ್ರ್ಯಾಜುಯೇಷನ್ ಆಗಿ ಇವಾಗ ಇನ್ನು ನಾನು ಮುಂದುವರೆದು ಮಾಸ್ಟರ್ಸ್ ಮಾಡಬೇಕಾ, ಜಾಬ್ ಮಾಡಬೇಕಾ, ಅಥವಾ ಆರ್ಟನ್ನೇ ಕಂಪ್ಲೀಟ್ ಕಂಟಿನ್ಯೂ ಮಾಡಬೇಕಾ, ಫುಲ್ ಟೈಮ್ ಆಗಿ ತಗೊಳ್ಬೇಕಾ ಅಂತ ಹೇಳಿ. ಬಿಕಾಸ್ ದಿಸ್ ಹಸ್ ಬೀನ್ ಅ ಸೆಮಿ ಪ್ರೊಫೆಷನ್ ಆ್ಯಂಡ್ ಐ ವಾಸ್ ಆಲ್ರೆಡಿ ವರ್ಕಿಂಗ್ ವಿತ್ ಪ್ರೊಫೆಷನಲ್ ಆರ್ಟಿಸ್ಟ್. ನಾನು ಆರ್ಟಿಸ್ಟ್ ಫೋರಮ್ ಮೆಂಬರ್ ಎಲ್ಲ ಆಗಿದ್ದೆ ಆಲ್ರೆಡಿ. ಸೊ ಇದನ್ನೇ ಸೀರಿಯಸ್ ಆಗಿ ತಗೊಳ್ಬೇಕಾ, ಹೇಗೆ ಮುಂದುವರಿಬೇಕಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಆ ಫೇಸಿಗೆ ನನ್ನ ವರ್ಕ್ಸ್ ಎಲ್ಲ ನೋಡಿದರೆ ವೇಟ್ ಸೀರೀಸ್ ಅಂತ ಆ್ಯಕ್ಚುಲಿ ನೀವು ನೋಡ್ಬೋದು. ಒಂದು ಹುಡುಗ ಇಸ್ there's like a vagabond. he is standing with his back facing the wall and looking at the sky like ಇನ್ನು ಮುಂದೆ ಏನು ಬರ್ಬೋದು ಅಂತ ಹೇಳಿ. ಸೊ ಇನ್ನು there's a lady who's sitting and her weight is endless. ಸೊ ಇಂಥದ್ದು ಕೆಲವು ಇದನ್ನೆಲ್ಲ ನಾನು ಆ ಸೀರೀಸಲ್ಲಿ ವೇಟ್ ಅಂತ ಹೇಳಿ ಒಂದು ಸೀರೀಸಲ್ಲಿ ತೋರಿಸಿದ್ದೇನೆ. ಅದು ಆ ಟೈಮಲ್ಲಿ ನಾನು ಮಾಡಿರೋ ಎಲ್ಲ ವರ್ಕ್ಸ್ಗಳು ಒಂದೇ ಥರ ಎಕ್ಸ್ಪ್ರೆಷನ್ ಇದೆ. 3-4 ಜನ ಕೂತ್ಕೊಂಡಿದ್ದು ಒಂದು ಸ್ಕಲ್ಪ್ಚರ್ ಮಾಡಿದ್ರು, 3ಅಲ್ಲಿಯೂ ಸೈಲೆನ್ಸ್ ಇದೆ, ಬಟ್ ದೆರ್ ಇಸ್ ಅ ವೇಟ್. ಆ ಥರ ಒಂದು ಭಾವನೆ ನಿಮಗೆ ನೋಡುವಾಗ ಬರ್ತದೆ ಬಿಕಾಸ್ ದಟ್ ವಾಸ್ ದ ಫೇಸ್ ಐ ವಾಸ್ ಗೋಯಿಂಗ್ ಥ್ರೂ. ಸೊ ಇದು ಒಂದು ಸೀರೀಸ್ ಆಯಿತು. ನೆಕ್ಸ್ಟ್ ನಾನು ಮೈಸೂರು ಸೀರೀಸ್ ಬಗ್ಗೆ ನೀವು ಆಲ್ರೆಡಿ ಮಾತಾಡಿ ಆಯಿತು. ಮತ್ತು ಸಮರ್ಪಣ್ ಅಂತ ಹೇಳಿ ರೀಸೆಂಟ್ಲಿ ಒಂದು ಬುಕ್ ರಿಲೀಸ್ ಮಾಡಿದೆ. ಸೊ ಅದರಲ್ಲಿ ನಮ್ಮ ಸ್ವಾಮಿ ಅವರು ಶ್ರೀಮತ್ ಸುಧೀಂದ್ರ ತೀರ್ಥ ಸ್ವಾಮೀಜಿ ಅವರದು ಪ್ರೀ ಸೆಲೆಬ್ರೇಟ್ ಲೈಫಿಂದ ಹಿಡಿದು ಅಂತ್ಯವರೆಗೆ ನಾನು ಇಂಡಿಯನ್ ಇಂಕಲ್ಲಿ
ಪೇಂಟ್ ಮಾಡಿ ಅದನ್ನು ಬುಕ್ ಆಗಿ ರಿಲೀಸ್ ಮಾಡಿದ್ದೇನೆ. ಆ ಬುಕ್ಕಲ್ಲಿ ಸ್ವಾಮಿ ಅವರ ಟೀಚಿಂಗ್ಸ್ಗಳನ್ನು ಇನ್ಕ್ಲೂಡ್ ಮಾಡಿದ್ದೇನೆ. ಸೊ ಸ್ಪಿರಿಚುವಲ್ ಗುರು, ನಮ್ಮ ಸದ್ಗುರು ನಮಗೆ ನನ್ನ ಇನ್ ಮೈ ಲೈಫ್ ಹ್ಯಾಸ್ ಬೀನ್ ಅ ವೆರಿ ಇಂಪಾರ್ಟೆಂಟ್ ಇದಂತ ಹೇಳ್ಬೋದು. ಸೊ ಅವರ ಬ್ಲೆಸ್ಸಿಂಗ್ಸಿಂದ ಕೆಲವು ಇನ್ಸ್ಟ್ರಕ್ಷನ್ಸ್ ಮತ್ತು ಬ್ಲೆಸ್ಸಿಂಗ್ಸಿಂದ ನಾನು ಇಷ್ಟು ಮುಂದೆ ನನಗೆ ಹೋಗ್ಲಿಕ್ಕೆ ಆಯ್ತಂತ ಹೇಳಿ ಒಂದು ಪಿಕ್ಟೋರಿಯಲ್ ಟ್ರಿಬ್ಯೂಟ್ ಕೊಡಬೇಕಂತ ಹೇಳಿ ಒಂದು ಆಶೆಯಿಂದ ಅದು ಒಂದು ಬುಕ್ ಹೊರಗಡೆ ತಂದಿದ್ದೆ. ಸೊ ಅದ್ರ ಮಧ್ಯದಲ್ಲಿ ಲೆಟ್ ದೆಮ್ ಪ್ಲೇ ಸೀರೀಸ್ ಅಲ್ಲ ಸಹ ನೀವು ಮಾತಾಡಿ ಆಯಿತು. ಸೊ ಇಂಥದ್ದೆಲ್ಲ ಮೇಜರ್ ಸೀರೀಸ್ ಮಾಡಿದ್ದೇನೆ. ಅದು ಬಿಟ್ಟು ರೆಗ್ಯುಲರ್ ಆಗಿ ಮಾಡುವಂಥ ಸೀರೀಸ್ ಏನಂತ ಹೇಳಿದರೆ ಫ್ಲೋರಲ್ ಸೀರೀಸ್ ಮಾಡ್ತಾ ಇದ್ದೇನೆ. ದ ಬೇಸಿಕ್ ಐಡಿಯಾ ಬಿಹೈಂಡ್ ದ್ಯಾಟ್ ಇಸ್ ಫ್ಲೋರಲ್ ಅಂತ, ಫ್ಲವರ್ಸ್ ಅಂತ ಹೇಳಿದ ತಕ್ಷಣ ನಾವು ವೆರಿ ಸಾಫ್ಟ್ ಡೆಲಿಕೇಟ್ ಅಂತ ಅನ್ನಿಸ್ತದೆ. ಬಟ್ ಅದರಲ್ಲಿ ಎಷ್ಟು ಕಲರ್ಸ್ ಇದೆ, ಎಷ್ಟು ಇಮೋಷನ್ಸ್ ಇದೆ, ಎಷ್ಟು ಪವರ್ ಇದೆ ಅಂತ ಹೇಳಿ ನಾವು ಎಣಿಸೋದಿಲ್ಲ. ಯಾಕಂತ ಹೇಳಿದರೆ ದೇರ್ ಇಸ್ ಅ ಫ್ಲವರ್ ಫಾರ್ ಎವ್ರಿ ಒಕೇಶನ್ ಇನ್ ಅವರ್ ಲೈಫ್, ಫ್ರಮ್ ಬರ್ತ್ ಟಿಲ್ ದ ಎಂಡ್. ಫ್ಲವರ್ಸ್ ಎಲ್ಲೆಲ್ಲಿ ನಾವು ಯೂಸ್ ಮಾಡ್ತೇವೆ. ಸೊ ಹೌ ಪವರ್ಫುಲ್ ಇಟ್ ಈಸ್. ನಾವು ಎಮೋಷನ್ಸನ್ನು ತೋರಿಸ್ಕೊಡ್ಲಿಕ್ಕೆ ಫ್ಲವರ್ಸನ್ನು ಯೂಸ್ ಮಾಡ್ತಾ ಇದ್ದೇವೆ. ಸೊ ಸಮ್ವೇರ್ ದಿಸ್ ಕಾನ್ಸೆಪ್ಟ್ ನನಗೆ ತುಂಬ ಇದಾಯಿತು. ಸೊ ಫ್ಲವರ್ಸ್ ರಿಯಲಿ ನನಗೆ ನನ್ನ ಪೇಂಟಿಂಗ್ಸಲ್ಲಿ ಹಾಕಲಿಕ್ಕೆ ತುಂಬ ಇಷ್ಟಪಡ್ತೇನೆ. ಅದು ಮಾತ್ರ ಅಲ್ಲ, ಕಾನ್ಸೆಪ್ಚುಲಿ ಅಲ್ಲದೆ ವಿಜುವಲ್ ಅದರಲ್ಲಿ ನೋಡ್ಲಿಕ್ಕೆ ಹೋದರೆ ಸಹ ನೀವು ಎಲ್ಲಿಯೂ ಇಂಟೀರಿಯರ್ಸಲ್ಲಿ, ಮನೆಯಲ್ಲಿ ಎಲ್ಲಿ ಸಹ ಹಾಕ್ಬಹುದು ಅದನ್ನು. ಸೊ ಅಂಥದ್ರಲ್ಲಿ ಅದರಲ್ಲೇ ಒಂದು ಎಕ್ಸ್ಟೆನ್ಷನ್ ಅಂದರೆ ಐ ಹ್ಯಾವ್ ಕಂಪೇರ್ಡ್ ದಿಸ್ ಟು ವಿಮೆನ್ ಸಾಫ್ಟ್ ಡೆಲಿಕೇಟ್ ಅಂತ ಅನ್ನಿಸ್ಬಹುದು, ಬಟ್ ಶಿ ಈಸ್ ಅ ಪವರ್ ಹೌಸ್ ಅಂತ ಅನ್ನಿಸ್ತದೆ. ಸೊ ಅದಕ್ಕೆ ನಾನು ಐ ಹ್ಯಾವ್ ಟ್ರೈ ಟು ಬ್ರಿಂಗ್ ಇನ್ ಫೇಸಸ್ ಆಫ್ ವಿಮೆನ್ ಇನ್ ದ ಪೇಂಟಿಂಗ್ ಆ್ಯಂಡ್ ಟ್ರೈ ಟು ಗಿವ್ ಇಟ್ ಅ ಕೈಂಡ್ ಆಫ್ ಡ್ರೀಮ್ ಲೈಕ್ ಸ್ಟೇಟ್ ವೇರ್ there are a lot of imbalances in the society, but I don't want to see that. She is allowed to live the way she wants. So live and let live anta heli ಒಂಥರ ಮೆಸೇಜ್ ಇದು. ನಾಟ್ ಅಬೌಟ್ ದ ರೀಸೆಂಟ್ ಡೆವಲಪ್ಮೆಂಟ್ಸ್ ದಟ್ ಆರ್ ಹ್ಯಾಪನಿಂಗ್ ಲೈಕ್ ವಿಮೆನ್ ಆಕ್ಟಿವಿಸ್ಟ್ ಎಲ್ಲ ಅಂಥದ್ದಲ್ಲ, ಬಟ್ ಖಾಲಿ ಏನಂತ ಹೇಳಿದರೆ ದ ಇಂಬ್ಯಾಲೆನ್ಸಸ್ ದಟ್ ಆರ್ ದೇರ್ ಇನ್ ದ ಸೊಸೈಟಿ, ಅದನ್ನು ನಾವು ಎಣಿಸಿದೆ. ಲೈಕ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ವಿ ಆರ್ ಪವರ್ಫುಲ್ and we can live the way we want to ಅಂತ. there's celebration, there's joy in the work. ಸೊ ಆ ಥರ ಒಂದು ಇದನ್ನು ನಾನು ಡಿಪೆಂಡ್ ಸೀರೀಸ್ಗಳನ್ನು ಮಾಡಿರುವಂಥದ್ದು. ನಮ್ಮದೇ ಯೋಚನೆಗಳನ್ನು ನಿಮ್ಮ ಫ್ಲೋರಲ್ ವೇಯಲ್ಲಿರ್ಬೋದು, ಸ್ಕಲ್ಪ್ಚರ್ಸ್ ವೇಯಲ್ಲಿರ್ಬೋದು, ಸಾಕಷ್ಟು ದಾರಿಗಳನ್ನು ನೀವು ಕಂಡುಕೊಂಡಿರುವಂಥದ್ದು. ಸಿಂಧು ಅವರೇ, ಈವೆಂಟ್ಗಳನ್ನು ನೀವು ಹ್ಯಾಂಡಲ್ ಮಾಡ್ತೀರಿ ಅಂತ ಕೇಳ್ಪಟ್ವಿ ನಾವು. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ? ಇಟ್ ಈಸ್ ಇವೆಂಟ್ ಅಂತ ಹೇಳಿ ಅಲ್ಲ, ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತೇನೆ ನಾನು ಆರ್ಟ್ಗೋಸ್ಕರ. ಅಂದರೆ ಇಟ್ ಈಸ್ ಲೈಕ್ ಮಾಡ್ತೇನಂತ ಹೇಳಿ ಅಲ್ಲ, ಅದು ಬೇಸಿಕ್ಲಿ ಏನಂತ ಆಗಿದೆ, ಇನ್ ಅ ಪ್ಲೇಸ್ ವೇರ್ ಐ ಹ್ಯಾವ್ ಲಿವ್ಡ್, ಅಲ್ಲಿ ಆರ್ಟ್ ಅವೇರ್ನೆಸ್ ತುಂಬ ಇಲ್ಲ. ಸೊ ಬೇಸಿಕ್ಲಿ ಇಟ್ ಸ್ಟಾರ್ಟೆಡ್ ಲೈಕ್ ವಿತ್ ಅ ಸೆಲ್ಫಿಶ್ ಪರ್ಪಸ್ ದ್ಯಾಟ್ ಐ ವಾಂಟೆಡ್ ಪೀಪಲ್ ಟು ನೋ ವಾಟ್ ಐ ಆಮ್ ಡೂಯಿಂಗ್. ಸೊ ಮೇನ್ ಸ್ಟ್ರೀಮಲ್ಲಿ ಇರುವಂಥ ಪ್ರೊಫೆಷನ್ ಇವತ್ತು ಡಾಕ್ಟರ್ ಆಗಿರಲಿ, ಇಂಜಿನಿಯರ್ಸ್ ಆಗಿರಲಿ, ಚಾರ್ಟೆಡ್ ಅಕೌಂಟೆಂಟ್ಸ್, ಎಲ್ರಿಗೂ ವಾಟ್ ಇಟ್ ಟೇಕ್ಸ್ ಟು ಬಿ ಆಲ್ ದಿಸ್ ಇಸ್ ಇಂಟೆಲಿಜೆನ್ಸ್ ಅಂತ ಅನಿಸ್ತದೆ. ಬಟ್ ಆರ್ಟಿಸ್ಟ್ ಆಗಲಿಕ್ಕೆ ಏನೂ ಬೇಕಾಗಿಲ್ವಾ ಅಂತ ಐ ಜಸ್ಟ್ ವಾಂಟ್ ಟು ಆಸ್ಕ್ ಪೀಪಲ್ ಇಫ್. ಸೊ ಅಂಥದ್ದೊಂದು ನಾವು ಯಾವ ಕಾನ್ಸೆಪ್ಟಲ್ಲಿ ಹೇಗೆ ವರ್ಕ್ ಮಾಡ್ತಾ ಇದ್ದೇವೆ ಅದನ್ನೆಲ್ಲ ನಾನು ತೋರಿಸ್ಕೊಡ್ಲಿಕ್ಕೆ ಒಂದು ನಮಗೆ ಅವಕಾಶ ಬರ್ತಾ ಇತ್ತು. ಸೊ ಅದನ್ನು ಐ ಜಸ್ಟ್ ಮೇಡ್ ಯೂಸ್ ಆಫ್ ಇಟ್. ಟೆಂಪಲ್ಸಲ್ಲಿ ಕೊಟ್ಟಿದ್ದೇನೆ, ಮಕ್ಕಳಿಗೆ ಅಂಥದ್ದು ಅವೇರ್ನೆಸ್ ಪ್ರೋಗ್ರಾಮ್ಸ್ ಕೊಟ್ಟಿದ್ದೇನೆ. ಮಕ್ಕಳಿಗೆ ನೀವು ಕೊಡುವಾಗ ಆ್ಯಕ್ಚುಲಿ ನಾನು ಅವರಿಗೆ ಸಬ್ಜೆಕ್ಟ್ ಇದು ಮಾಡುವಾಗ ಯಾವುದೋ ಒಂದು ಸಣ್ಣ ಟಾಪಿಕನ್ನು ಇಟ್ಕೊಂಡಿಲ್ಲ, ಜನರಲ್ ಆಗಿ ಯಾರಿಗೆ ಹೇಗೆ ಹೇಳ್ತೇನೆ ಅಂಥದ್ದೇ. ಬಟ್ ದೇರ್ ರೆಸಿಪ್ರೊಕೇಷನ್ ವಾಸ್ ಸೋ ಗುಡ್. ನಾನು ಎಣಿಸಲೇ ಇಲ್ಲ ಅವರು ಅಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಅಂತ ಹೇಳಿ. ಸೊ ಅಂತ ಅದಾದಮೇಲೆ ಕೆಲವು ಇದರಲ್ಲಿ ಆರ್ಟ್ ಕಾಲೇಜಸಲ್ಲಿಯೂ ಕೊಟ್ಟಿದ್ದೇನೆ ಅಂತ ಹೇಳಿದರೆ, ನನ್ನ ವರ್ಕ್ಸ್ ಮೇಲೆ ಅವರು ಡಿಸರ್ಟೇಷನ್ ವರ್ಕ್ಸ್ ಏನೋ ರಿಸರ್ಚ್ ಥರ ಮಾಡಿ ಅದು ಅವ್ರ ಕಾಲೇಜ್ ಪ್ರಾಜೆಕ್ಟ್ ಥರ ಮಾಡಿ ಅವರಿಗೆ ಸಬ್ಮಿಟ್ ಮಾಡಲಿಕ್ಕೆ. ಇಷ್ಟು ಎಂಗೇಜಲ್ಲಿ ನಿಮ್ಮ ವರ್ಕಿನ ಬಗ್ಗೆ ಮತ್ತೊಬ್ಬರು ಸ್ಟಡಿ ಮಾಡಿ ಡೆಸರ್ಟೇಷನ್ ಮಾಡುವಂಥದ್ದು ಸಣ್ಣ ವಿಚಾರ ಅಲ್ಲ ಸಿಂಧು ಅವರೇ. ನಿಜಕ್ಕೂ ನೀವು ಒಂದು ಇನ್ನೂ ಮುಂದುವರಿಬೇಕು ಕಲಾ ಜಗತ್ತಿನಲ್ಲಿ ಅಂತ ಹಾರೈಸ್ತೇನೆ. ನಿಮ್ಮ ಸದ್ಯ ನೆಕ್ಸ್ಟ್ ಬರುವ ಸೀರೀಸ್ನ ಬಗ್ಗೆ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ, ಆದಷ್ಟು ಬೇಗ ಬರಲಿ ಅಂತೇಳಿ. ನೀವು ಕಲ್ತದ್ದೇ ಬೇರೆ, ನೀವು ಮಾಡ್ತಾ ಇರುವಂಥದ್ದು ಬೇರೆ. ನೀವು ಆಗಲೇ ಹೇಳಿದಾಗೆ ಒಂದು ಸರ್ತಿ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಮಾಡಿದಾಗ ಏನು ಮಾಡೋದಪ್ಪ ಅಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು ಅಂತೇಳಿ. ನಿಮ್ಮ ವರ್ಕ್, ನೀವು ಒಂದು ಸ್ವಲ್ಪ ಸಮಯ MNC ಕಂಪನಿಗೆ ಕೆಲಸ ಮಾಡಿರುವಂಥದ್ದು, ಆರ್ಟ್ ವರ್ಕನ್ನು ಕಂಟಿನ್ಯೂ ಮಾಡಿರುವಂಥದ್ದು. ಸೊ ಈ ಆರ್ಟ್ ಮತ್ತು ನಿಮ್ಮ ಈ ಸೈನ್ಸಿನ ಒಂದು ಫೀಲ್ಡ್ ಹೇಗೆ ಒಂದಕ್ಕೊಂದು ನಡ್ಕೊಂಡು ಹೋಯಿತು?
ಅದು ಆ್ಯಕ್ಚುಲಿ ನಾನೇ ಬ್ಯಾಲೆನ್ಸ್ ಮಾಡಿ ಬಂದದ್ದು. ಎಲ್ಲಿಯೂ ಅದು 2 ರೈಲ್ವೆ ಟ್ರ್ಯಾಕ್ ಥರ ಎಲ್ಲಿಯೂ ಸಿಗ್ತಾ ಇರಲಿಲ್ಲ. ನಾನು ಪ್ರಯತ್ನ ಪಟ್ಟೆ ತುಂಬ ಅದನ್ನು ಎಲ್ಲಿಯಾದರೂ ಮಾಡ್ಬೋದಾ ಅಂತ. ಯಾಕಂತ ಹೇಳಿದರೆ ನನಗೆ ಎಜುಕೇಷನಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು, ನನಗೆ ಕಂಟಿನ್ಯೂ ಮಾಡಬೇಕಂತ ಇತ್ತು. ಬಟ್ ಸಿನ್ಸ್ ಮೈ ಮದರ್ ಇಸ್ ಅನ್ ಆರ್ಟಿಸ್ಟ್, ಅವರ ಇನ್ಫ್ಲುಯೆನ್ಸ್ ನನ್ನ ಮೇಲೆ ತುಂಬ ಆಗಿತ್ತು. ಅವರು ಹೇಳಿದರು, ನಿನ್ನ ಸೈನ್ಸಲ್ಲಿ 95 ಇರ್ಬೋದು, ಸಬ್ಜೆಕ್ಟ್ಸಲ್ಲಿ 95 ಇರ್ಬೋದು, ಬಟ್ ಒನ್ ಡೇ ಯುಲ್ ಬಿ ಕಂಪ್ಲೀಟ್ ಇನ್ ಆರ್ಟ್. ಆರ್ಟ್ ಎಲ್ರಿಗೂ ಚೂಸ್ ಮಾಡೋದಿಲ್ಲ, ನೀನು ಇದನ್ನು ಮುಂದುವರಿಸಬೇಕಂತ ಹೇಳಿ. ಬಟ್ ಐ ಕುಡ್ ನಾಟ್ ಸೇ ನೋ ಟು ಹರ್ ದೆನ್. ಆ್ಯಂಡ್ ಅದು ಅವ್ರಿಗೋಸ್ಕರ ಅಂತ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು. ಬಟ್ ಎಜುಕೇಷನ್ ನನಗೆ ಸ್ಟಾಪ್ ಮಾಡಲಿಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ. ಸೊ ಅದಕ್ಕೆ ನಾನು ಇದರಲ್ಲಿಯೂ ಎಲ್ಲ ನನಗೆ ಎಲ್ಲರೂ ಮಾಡುವಂಥ ಒಂದು ಇದು ಮಾಡಿ ನಂಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿತ್ತು. ಸೊ ಟು ದ ಲೆವೆಲ್ ಐ ವಾಸ್ ಸ್ಯಾಟಿಸ್ಫೈಡ್ ನಾನು ಮಾಡಿದೆ. ಅದ ನಂತರ ಇವಾಗ ನೀವು ನೋಡ್ಲಿಕ್ಕೆ ಹೋದರೆ ವೇರ್ ಇಸ್ ದ ಸಾಫ್ಟ್ವೇರ್ ಇಂಜಿನಿಯರ್, ನನ್ನದರಲ್ಲಿ ಇನ್ನು ಸಾಫ್ಟ್ವೇರ್ ಇಂಜಿನಿಯರ್ ಉಳಿದೇ ಇಲ್ಲ, ಆರ್ಟಿಸ್ಟ್ ಮಾತ್ರ ಅಂತ ಉಳ್ಕೊಂಡಿರುವಂಥದ್ದು. ಸೊ ನಿಮಗೆ ಈ ವಿಷಯದ ಬಗ್ಗೆ ಹೆಮ್ಮೆ ಇದೆಯಾ? ಆಫ್ ಕೋರ್ಸ್ ಐ ಆಮ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ವಿತ್ ದ ಕೈಂಡ್ ಆಫ್ ವರ್ಕ್ ದಟ್ ಐ ಹ್ಯಾವ್ ಡನ್ ಇನ್ ಮೈ ಲೈಫ್, irrespective of what I've earned or not earned. ಓಕೆ, ಖಂಡಿತ ಒಂಥರ ಬಹಳ ಒಂದು ಹೆಮ್ಮೆಯ ವಿಚಾರ ಇದು. ಮತ್ತಷ್ಟು ಮಾತನಾಡೋಣ ಒಂದು ಸಣ್ಣ ಬ್ರೇಕ್ನ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಬ್ರೇಕ್ನ ನಂತರ ಮತ್ತೆ ಮನಸ್ವಿನಿ ಮನದಾಳದ ಮಾತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಮನಸ್ವಿನಿ ಸಿಂಧು ಕಾಮತ್ ಅವರು. ನಾರ್ವೆಯಲ್ಲಿ ಸಾಕಷ್ಟು ಕಲೆಗಳ ಜೊತೆಗೆ ಇವರ ಕಲೆಯೂ ಸೇರ್ಕೊಂಡಿದೆ, ದುಬೈಯಲ್ಲಿಯೂ ಕೂಡ ಇದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿದ್ದಾರೆ, ಸಾಕಷ್ಟು ರೀತಿಯಲ್ಲಿಯೂ ಮಿಂಚ್ತಾ ಇದ್ದಾರೆ. ಇವರನ್ನ ಮತ್ತೆ ಮಾತನಾಡ್ಸೋಣ. ಇವರ ಆರ್ಟ್ ಅಂದರೆ ಇವರ ಪ್ರಕಾರ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಬ್ರೇಕ್ನ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸಿಂಧು ಅವರೇ. ಒಂದು ಒಳ್ಳೆ ಆರ್ಟ್ ಅಂದರೆ ಏನು ನಿಮ್ಮ ಪ್ರಕಾರ? The power of a good work of art is to speak to you and to make you think, to take you into a place where you probably have not been before. Okay. Matte it can give you a dream. It is transformative. Andre nimge it can make you feel good or worse. That doesn't matter, but it can have an impact over you. And the most important thing is that the most famous artworks or most important artworks in the world have actually crossed the boundaries of eras, lifetime, cultures and given you the message. So that is the power of art ಅಂತ ನನಗೆ ಅನಿಸ್ತದೆ. ಯಾವ್ಯಾವುದೋ ಕಾಲದ್ದು ವಿಚಾರಗಳನ್ನು ನಮಗೆ ತಿಳಿಸ್ಕೊಡ್ಲಿಕ್ಕೆ, ಆಗಿನ ಸಂದರ್ಭಗಳನ್ನು, ಸಂಸ್ಕೃತಿಯನ್ನು ಡೆಪಿಕ್ಟ್ ಮಾಡೋದು, ಅದೆಲ್ಲ ಇವತ್ತು ನಮಗೆ ಗೊತ್ತಾಗಬೇಕಾದ್ರೆ ಖಂಡಿತವಾಗಿಯೂ ಈ ಶಿಲಾಯುಗದಿಂದ ಕಲ್ಲಿನ ಮೇಲೆ ಡ್ರಾಯಿಂಗ್ ಮಾಡ್ತಾ ಇರುವಂಥದ್ದು ನಮಗೊಂದು ಇಂಪಾರ್ಟೆಂಟ್ ಆದಂತಹ ಒಂದು ಪ್ರೂಫ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತೆ ಜಸ್ಟ್ ಲೈಕ್ ಇವಾಗ ಒಬ್ಬರ ಜೊತೆಗೆ ನೀವು ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ ಎಣಿಸಿದ್ರೆ, ಮೆನಿ ಟೈಮ್ಸ್ ಇಫ್ ಇಟ್ ಇಸ್ ಸೇಂಟ್ ಯು ಫೀಲ್ ಪೀಸ್, ಇಫ್ ಸಮ್ ಅದರ್ ಪರ್ಸನ್ ಯು ಮೈ ಫೀಲ್ ಫಿಯರ್. ಕೆಲವ್ರ ಜೊತೆ ಕೂತ್ಕೊಳ್ಬೇಕಂತ ಅನಿಸ್ತದೆ. ಅವರು ಮಾತಾಡೋದು ಏನಂತ ಹೇಳಿ, ಇರ್ರೆಸ್ಪೆಕ್ಟಿವ್ ಆಫ್ ದ್ಯಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ದ ಪರ್ಸನ್ ಇಸ್ ಅಲ್ವಾ, ಕೆಲವೊಮ್ಮೆ ಅಂತ ಒಂದು ಫೀಲಿಂಗ್. ಸೊ paintings are impregnated with meaning, completely pregnant with meaning ಅಂತ ಅನಿಸ್ತದೆ. ಅದು ಪೇಂಟರ್ ಅವನ ಭಾವನೆ ಒಂದು ಅದನ್ನು ಕಲ್ಪಿಸಿ ಮಾಡುವಂಥದ್ದು. ಸೊ ಅದೇ ಫೀಲಿಂಗ್ಸನ್ನು ಎಮಿನೇಟ್ ಮಾಡುವಂಥದ್ದು ಪೇಂಟಿಂಗ್ಸ್ಗಳು. ಸೊ ಇಟ್ ಇಸ್ ಟೆಲಿಂಗ್ ಅ ಸ್ಟೋರಿ ಅಂತ ಅನಿಸ್ತದೆ. ಸೊ ದಟ್ ಇಸ್ ದ ಪವರ್ ಆಫ್ ಅ ಗುಡ್ ವರ್ಕ್ ಆಫ್ ಆರ್ಟ್. ವರ್ಕ್ಮೆನ್ಶಿಪ್ ಇಂಪಾರ್ಟೆಂಟ್ ಆಗಿದೆ, ಸ್ಕಿಲ್ಸು ಇಂಪಾರ್ಟೆಂಟ್ ಆಗಿದೆ, ಬಟ್ ಅದರಲ್ಲಿ ಮೆಸೇಜ್ ಮತ್ತು ಸ್ಟೋರಿ ಲೈನ್ ಇರಬೇಕು, ತುಂಬ ಮುಖ್ಯವಾಗಿ ಕಾಣಬೇಕು ಅದೆರಡು ಕಣ್ಣಿಗೆ ಅಂತೇಳಿ. ಸಿಂಧು ಅವರೇ, ನಿಮ್ಮ ಪ್ರೇರಣೆ ಏನು, ಇನ್ಸ್ಪಿರೇಷನ್ ಯಾರು ನಿಮಗೆ? ಡೈಲಿ ಇನ್ಸ್ಪಿರೇಷನ್ ಅಂತ, ಆರ್ಟ್ ಮಾಡಲಿಕ್ಕೆ ಇನ್ಸ್ಪಿರೇಷನ್ ಅಂತ ನೀವು ಕೇಳೋದಾದರೆ, ಜೀವನದಲ್ಲಿ ನಡೆಯುವಂಥ ಎಲ್ಲ ಘಟನೆಗಳು ಇನ್ಸ್ಪೈರ್ ಮಾಡ್ತೇವೆ. ಬಿಕಾಸ್ ಆ್ಯಸ್ ಅನ್ ಆರ್ಟಿಸ್ಟ್ ಐ ಬಿಲೀವ್ ವಿ ಟೇಕ್ ಯೂಸ್ ಆ್ಯಂಡ್ ಕಲರ್ಸ್ ಫ್ರಮ್ ಅರೌಂಡ್ ಅಸ್. ಏನೆಲ್ಲ ನಡೀತಾ ಇದೆ ಅದರಲ್ಲೇ ನಾವು ತಗೊಂಡು ಅದನ್ನು ನಮ್ಮ ಒಳಗೆ ಹೋಗಿ, ಲೈಕ್ ವಿ ಇಂಬೈಬ್ ಇಟ್ ಆ್ಯಂಡ್ ದೆನ್ ವಿ ರಿಫ್ಲೆಕ್ಟ್ ಇಟ್ ಇನ್ ಅವರ್ ವರ್ಕ್, ದಟ್ ರಿಫ್ಲೆಕ್ಟ್ಸ್ ಇನ್ ಅವರ್ ವರ್ಕ್. ಸೊ ಇಟ್ಸ್ ಅ ರಿಫ್ಲೆಕ್ಷನ್ ಆಫ್ ವಾಟ್ ಈಸ್ ಅರೌಂಡ್ ಅಸ್, ದಟ್ ಈಸ್ ಅನ್ ಇನ್ಸ್ಪಿರೇಷನ್. ವಾಟ್ ಎವರ್ ಇಸ್ ಹ್ಯಾಪನಿಂಗ್ ಅರೌಂಡ್ ಅಸ್ ಇಸ್ ಪ್ರಾಬಬ್ಲಿ ಅನ್ ಇನ್ಸ್ಪಿರೇಷನ್.
ಹಾಗೆ ಜನರು ಅಂತ ಕೇಳಿದ್ರೆ ಅಫ್ಕೋರ್ಸ್ ಮೈ ಮದರ್ ಇಸ್ ಮೈ ಫಸ್ಟ್ ಇನ್ಸ್ಪಿರೇಷನ್. ಯಾಕಂತ ಹೇಳಿದರೆ ಆರ್ಟ್ ಅಂತ ಅವರ ಮೂಲಕವೇ ನೋಡಿದ್ದು ನಾನು. ಸೊ ಮತ್ತು ಲೈಫ್ಸ್ ಆಫ್ ಸರ್ಟನ್ ಪೀಪಲ್ ಹ್ಯಾವ್ ಇನ್ಸ್ಪೈರ್ಡ್ ಮಿ ಅ ಲಾಟ್, ಲೈಕ್ ಮೈ ಗ್ರ್ಯಾಂಡ್ ಫಾದರ್. ಅವರು ಎಂಡ್ಲೆಸ್ ಆಗಿ ಅವರ ಕಾರ್ಯಕ್ಷೇತ್ರದಲ್ಲಿ ಮಾಡುವ ಕೆಲಸವನ್ನು ಅವರು RSS ಅಲ್ಲೇ ಆಗಲಿ ಅಥವಾ ಅವರು ಈಗ ಫಸ್ಟ್ ಕಾರ್ಪೊರೇಟ್ ಆಫ್ ಉಡುಪಿ ಆಗಿದ್ದರು, ಆ ಥರ ಅವ್ರು ಕೆಲಸ ಮಾಡಿ ಲಾಸ್ಟಿಗೆ ಇವಾಗ ಅವರು ಫುಲ್ಲಿ ಈಸ್ ಡೆಡಿಕೇಟೆಡ್ ಇಸ್ ಫಾರ್ ಇದು ರಿಲಿಜಿಯಸ್ ಆ್ಯಕ್ಟಿವಿಟೀಸಲ್ಲಿ. ಸೊ ಅದರಲ್ಲಿಯೂ ಕಲಾಕ್ಷೇತ್ರವನ್ನು ಅವರು ನನಗೆ ಅಂತ ಹೇಳಿ ಅವರ ಆ್ಯಕ್ಟಿವಿಟೀಸಲ್ಲಿ ಎಲ್ಲಿಯೂ ಆದರೂ ತೋನ್ಸೆ ಅಂತ ಹೇಳಿ ಮನೆತನದಲ್ಲಿ ಅವರು ಕಲಾ ಒಂದು ವಿಭಾಗವನ್ನು ನನಗೆ ವಹಿಸ್ಕೊಟ್ಟಿದ್ದಾರೆ. ನನ್ನ ಪ್ರಾಯವನ್ನು ನೋಡದೆ ಏನು ಬೇಕಾದ್ರೆ ನೀನು ಮಾಡಿ, ಯಾವ ಆರ್ಟಿಸ್ಟ್ ಬೇಕಾದ್ರೆ ನೀನು ಕರಿ, ನೀನು ಯಾವ ಥರ ವರ್ಕ್ ಬೇಕಾದರೆ ಇಲ್ಲಿ ಎಕ್ಸಿಬಿಟ್ ಮಾಡ್ಬೋದು, ದಿಸ್ ಗ್ರೌಂಡ್ ಇಸ್ ಓಪನ್ ಫಾರ್ ಯು ಅಂತ ಹೇಳಿ ಅವರೊಂದು ಪ್ಲಾಟ್ಫಾರ್ಮ್ ಮಾಡಿಕೊಟ್ಟಿದ್ದ ಕಾರಣ ನನಗೆ ಇಷ್ಟೊಂದು ಮಾಡ್ಲಿಕ್ಕಾಯ್ತು ಅಂತ ಅನಿಸ್ತದೆ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಐ ಹ್ಯಾವ್ ಅ ಲಾಟ್ ಆಫ್ ಇನ್ಸ್ಪಿರೇಷನ್. ಐ ಟೇಕ್ ಇನ್ಸ್ಪಿರೇಷನ್ ಫ್ರಮ್ ಗ್ರೇಟ್ ಪೀಪಲ್ ಲೈಕ್ ಆಲ್ಬರ್ಟ್ ಐನ್ಸ್ಟೈನ್, ರಾಜರ್ ಪೆನ್ರೋಸ್ ಅವರ್ ಸ್ಟುವರ್ಟ್ ಹ್ಯಾಮರಾಫ್ ಅಂತ ಸೈಂಟಿಸ್ಟ್ಗಳು ನನಗೆ ತುಂಬ ಇಷ್ಟ ಆಗ್ತಾರೆ. ಸೊ ಇಲ್ಲಿಯೂ ನಿಮ್ಮ ಸೈನ್ಸಿನ ಒಂದು ಪ್ರೀತಿ ರಿಫ್ಲೆಕ್ಟ್ ಆಗುತ್ತೆ ನಿಮ್ಮ ಇನ್ಸ್ಪಿರೇಷನ್ ಲೈನಲ್ಲಿ ಸಹ ಅಂತ ಹೇಳ್ತಾ. ಸಿಂಧು ಅವರೇ, ಈ ಒಂದು ವಿಚಾರವನ್ನು ನಾನು ಕೇಳಲೇಬೇಕು, ನೀವು ಸ್ಟ್ರೆಸ್ಸನ್ನು ಹೇಗೆ ಬರ್ಸ್ಟ್ ಮಾಡ್ತೀರಿ? ಫಸ್ಟ್ ಆಫ್ ಆಲ್ ಒಂದು ಹೇಳೋದಂತ ಹೇಳಿದರೆ, ವೆನ್ ಯು ಲವ್ ವಾಟ್ ಯು ಆರ್ ಡೂಯಿಂಗ್, ನಥಿಂಗ್ಸ್ ಅದು ಸ್ಟ್ರೆಸ್ ಅಂತ ಅನಿಸೋದೇ ಇಲ್ಲ. ಒಂದು ಪೇಂಟಿಂಗ್ ಮಾಡುವಾಗ ಅಥವಾ ಒಂದು ಸ್ಕಲ್ಪ್ಚರ್ ಮಾಡುವಾಗ ನಾನು ಒಂದು ಲೈಕ್ ಇಟ್ಸ್ ಅ ಕೈಂಡ್ ಆಫ್ ಸ್ಟೇಟ್ ಆಫ್ ಮೈಂಡ್ ವೇರ್ ನನಗೆ ಐ ಲೂಸ್ ಟ್ರ್ಯಾಕ್ ಆಫ್ ಟೈಮ್. ನನಗೆ ಏನಂತ ಹೇಳಿದರೆ, ಒಬ್ಬಳೇ ಕೂತ್ಕೊಂಡು ಮಾಡೋದ್ರಲ್ಲಿ ಅದೇನು ಇದೆಲ್ಲ, ಜನರು ಸುತ್ತಿರಬೇಕು, ಅವರ ವಾಯ್ಸಸ್ ಕೇಳ್ತಾ ಇರಬೇಕು, ಬಟ್ ನಾನು ವರ್ಕ್ ಮಾಡೋದ್ರಲ್ಲಿ ಇನ್ನು ಹೊರಗೆ ಬರಲಿಕ್ಕಾಗೋದಿಲ್ಲ. ನಾನು ಅದ್ರ ಒಳಗೇ ಇರ್ತೇನೆ. ಎಷ್ಟು ಇನ್ನು ಹೊರಗೆ ಬಂದು ನನಗೆ ಕೆಲವೊಮ್ಮೆ ಇಂಥ ಒಂದು ಇನ್ಸಿಡೆಂಟ್ ಆಗಿದರೆ ನನ್ನ ಎದುರು ಬಂದು ನಿಂತು ಸಿಂಧು ಅಂತ ಹೇಳಿ ಕರೆದ್ರೂ ನಾನು ನನ್ನ ವರ್ಕಿಂದ ಇನ್ವಾಲ್ವ್ ಆಗಿ ಮತ್ತೆ ಅವರಿಗೆ ಅವ್ರು ಆ್ಯಕ್ಚುಲಿ ಎಣಿಸ್ತಾರೆ ನಾನು ಅವರಿಗೆ ಅವಾಯ್ಡ್ ಮಾಡ್ತಾ ಇದ್ದೇನೆ ಅಂತ ಎಣಿಸ್ಬೋದು. ಬಟ್ ದಟ್ಸ್ ನಾಟ್ ದ ಕೇಸ್, ಅಷ್ಟು ಇನ್ವಾಲ್ವ್ ಆಗ್ತಿರ್ತೇನೆ. ಸೊ ಆ ಥರ ಒಂದು ಪರಿಸ್ಥಿತಿಯಲ್ಲಿ ಇರುವಾಗ ಸ್ಟ್ರೆಸ್ ಅಂತ ಬರೋದೇ ಇಲ್ಲ. ಸೊ ಇಫ್ ಯುವರ್ ವರ್ಕ್ ಈಸ್ fun, if you are really living your purpose of life, then I don't think work becomes stress at all. ಸೊ ಹಾಗೆ ಸೊ ಅದನ್ನ ಅದು ಇದು ಇನ್ನೂ ನನಗೆ ಸ್ಟ್ರೆಸ್ ಅಂತ ಏನಾದರೂ ಒಂದು ಆರ್ಟಿಂದ ಸ್ವಲ್ಪ ಟೈಮ್ ಬೇಕಂತ ಅನಿಸಿದರೆ, ಜಸ್ಟ್ ಗೋ ಔಟ್ ಆನ್ ಅ ಹಾಲಿಡೇ, ಸ್ಪೆಂಡ್ ಸಮ್ ಟೈಮ್ ವಿತ್ ಮೈಸೆಲ್ಫ್, ಪ್ರೊಬಾಬ್ಲಿ ವಿತ್ ದ ಬುಕ್ ಆರ್ ಎನಿಥಿಂಗ್ ಲೈಕ್ ದಟ್. ಸೊ ಈ ರೀತಿಯಾಗಿಯೂ ಸ್ಟ್ರೆಸ್ ರಿಲೀಸ್ ಮಾಡ್ಕೊಳ್ಬಹುದು ಬುಕ್ಸ್ ಜೊತೆ, ವೆಕೇಶನ್ ಒಂದು ಸ್ವಲ್ಪ ಅಂತೇಳಿ. ಸಿಂಧು ಅವರೇ, ನಿಮ್ಮ ಫೇವ್ರೆಟ್ ಆರ್ಟಿಸ್ಟ್ ಯಾರು? ಫೇವ್ರೆಟ್ ಆರ್ಟಿಸ್ಟ್ ಇಂಡಿಯಾದಲ್ಲಿ ಕನ್ಸಿಡರ್ ಮಾಡಿದರೆ ಟೆಂಪಲ್ಸ್ ಅದು ಸ್ಕಲ್ಪ್ಚರ್ ಮಾಡುವಂಥದ್ದು ನೀವು ಎಲ್ಲ ನೋಡಿರ್ಬೋದು, ಬೇಲೂರು ಹಳೇಬೀಡು, ಖಜುರಾಹೋ ಅಂಥದ್ದು ಆರ್ಟಿಸ್ಟ್ಗಳಿಂದ ಹಿಡಿದು ಇವತ್ತಿನ ಮಾಡರ್ನ್ ಆರ್ಟಿಸ್ಟಲ್ಲಿ ನೋಡಲಿಕ್ಕೆ ಹೋದರೆ ಇವತ್ತು ಸುಬೋಧ್ ಗುಪ್ತಾ ಇರ್ಬೋದು, ಭಾರತಿ ಖೇರ್, ಅತುಲ್ ದೋಡಿಯಾ ಇರ್ಬೋದು, ಅದಕ್ಕಿಂತ ಮುಂಚಿನವರು ರಾಮ್ಕುಮಾರ್, ತಯ್ಯಬ್ ಮೆಹ್ತಾ, ಗಣೇಶ್ ಪೈನೆ, ಇಂಥ ಆರ್ಟಿಸ್ಟ್ಗಳು ನನ್ನ ಫೇವ್ರೇಟ್ ಆಗಿದೆ. ಬಹಳಷ್ಟು ದೊಡ್ಡ ಲಿಸ್ಟ್. ಇಂಟರ್ನ್ಯಾಷನಲ್ ಆರ್ಟಿಸ್ಟಲ್ಲಿ ನನಗೆ ತುಂಬ ಕೆಲವು ಮಾನೆಟ್, ಎಡ್ಗಾರ್ ಡೆಗಾಸ್, ಕ್ಲಿಮ್ಟ್, ಮತ್ತು ರೆಂಬ್ರಾಂಟ್, ಹಾಗೆ ಆಂಟನಿ ಗಾಡಿ ಮತ್ತು MC ಎಸ್ಚರ್ ಅಂತ ಆರ್ಟಿಸ್ಟ್ಗಳು. ಈ ಆರ್ಟ್ ವರ್ಕ್ಗಳನ್ನು ಇವ್ರುಗಳದ್ದು ನೀವು ಫಾಲೋ ಮಾಡ್ತಾ ಇರ್ತೀರಾ ಸಾಧಾರಣವಾಗಿ? ಹಾಂ, ನಾನು ಸಾಕಷ್ಟು ಅವರ ಆರ್ಟ್ ಬಗ್ಗೆ ಕಲ್ತಿದ್ದೇನೆ. ಬಿಕಾಸ್ ವಾಟ್ ಇಟ್ ಟೇಕ್ಸ್ ಟು ಬಿ ಅ ಗುಡ್ ಆರ್ಟಿಸ್ಟ್ ಇಸ್ ಕ್ಯೂರಿಯಾಸಿಟಿ. ನಾವು ಓದಬೇಕು, ವಾಟ್ ಅದರ್ ಆರ್ಟಿಸ್ಟ್ ಹ್ಯಾವ್ ಡನ್, ಆರ್ಟ್ ಹಿಸ್ಟ್ರಿಯನ್ನು ಗೊತ್ತಿರಬೇಕು, ಮತ್ತು ಬೇರೆ ನಿಮ್ಮ ಮುಂಚಿನ ಆರ್ಟಿಸ್ಟ್ ಏನೆಲ್ಲ ಮಾಡಿದಾರಂತ ಹೇಳಿ ಗೊತ್ತಿದ್ರೆ ಮಾತ್ರ ಯು ಕ್ಯಾನ್ ಪ್ರೊಡ್ಯೂಸ್ ಗುಡ್ ವರ್ಕ್ಸ್ ಆಫ್ ಆರ್ಟ್. ಸೊ ಇಟ್ ಈಸ್ ಕಂಪಲ್ಸರಿ ಫಾರ್ ಎವ್ರಿ ಆರ್ಟಿಸ್ಟ್ ಟು ಡೂ ದಿಸ್. ಸ್ವಲ್ಪ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಿಟ್ಕೊಳ್ಳಿ ಅಂತೇಳಿ. ನೀವು ತಬಲಾದಲ್ಲಿ ವಿಶಾರದವನ್ನು ಕಂಪ್ಲೀಟ್ ಮಾಡಿದ್ದೀರಿ, ಸಾಕಷ್ಟು ಪದ್ಯಗಳನ್ನು ಹೇಳೋದ್ರಲ್ಲೂ ನೀವು ಮುಂದಿದ್ದೀರಿ. ಸೊ ಈ ಒಂದು ಜರ್ನಿಯ ಬಗ್ಗೆ ಒಂದು ಸಣ್ಣ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಡಿ. ನಮ್ಮ ಮನೆ ಹತ್ರನೇ ಶ್ರೀ ಸತ್ವಿಜಯ್ ಭಟ್ ಅಂತ ಹೇಳಿ ಅವರು ತಬಲಾ ಪಂಡಿತ್ ಆಗಿದ್ದಾರೆ. ಅವರು ನಮ್ಮ ಮನೆ ಹತ್ರವೇ ಅವ್ರ ಮನೆ ಆಗಿತ್ತು. ಸೊ ಆವಾಗ ನಮ್ಮ ಮನೆಯಲ್ಲಿ ಎಲ್ಲರೂ ತುಂಬ ಮ್ಯೂಸಿಕ್ ಮಾಡ್ತಾರೆ, ಮ್ಯೂಸಿಕ್ ಅಪ್ರಿಷಿಯೇಟ್ ಮಾಡ್ತಾರೆ ಹಾಗೂ ಪ್ಲೇ ಮಾಡ್ತಾರೆ. ನನ್ನ ತಂದೆ ಹಾರ್ಮೋನಿಯಂ ಹಾಗೆ ತಬಲಾ ಬಾರಿಸ್ತಾರೆ. ನಮ್ಮ ಅಮ್ಮ
ಸಿತಾರ್ ಬಾರಿಸ್ತಿದ್ರು. ಸೊ ಸಿತಾರ್ ಪ್ಲೇ ಮಾಡಿಸ್ತಿದ್ರು. ಸೊ ದಟ್ಸ್ ಹೌ. ಸೊ ಅದೇ ಒಂದು ಮ್ಯೂಸಿಕಲ್ಲಿ ಇಂಟ್ರೆಸ್ಟು ಇದ್ದ ಫ್ಯಾಮಿಲಿಯಿಂದವೇ ಬಂದಿತ್ತು. ಸೊ ಅಲ್ಲಿ ಆಬ್ವಿಯಸ್ ಆಗಿ ನನಗೆ ಐ ಜಸ್ಟ್ ಡಿಂಟ್ ವಾಂಟ್ ಟು ನನಗೆ ಅದರಲ್ಲಿ ರಿಲೇಟ್ ಮಾಡಲಿಕ್ಕೆ ಇಲ್ಲ ಮುಂಚೆ. ಸೊ ಅದಕ್ಕೆ ಏನಾದರೂ ಕಲಿಬೇಕಂತ ಇತ್ತು. ಸರ್ ಬಂದ ನಂತರ ಅಲ್ಲೇ ಹೋಗಿ ನಾವು ಕಲಿತಿದ್ದೇವೆ. ಸೊ ಅಬೌಟ್ 6 to 8 years ಅವ್ರ ಹತ್ರ ಕಲ್ತಿದ್ದೇನೆ. ಸೊ 7 ಎಕ್ಸಾಮ್ಸ್ ಕೊಟ್ಟಿದ್ದೇನೆ. ಐ ಫಿನಿಶ್ ಮೈ ಗ್ರಾಜುಯೇಷನ್ ಇನ್ ತಬ್ಲಾ. ಬಟ್ ಸಿಂಗಿಂಗ್ ಅಂತ ಹೇಳಿದರೆ ಇಟ್ ಈಸ್ ಅ ಪಾರ್ಟ್ ಆಫ್ ಮೈ ರಿಲಿಜಿಯಸ್ ಪ್ರಾಕ್ಟಿಸಸ್. ಅಂದರೆ ಇಟ್ಸ್ ವೆರಿ ಪ್ರೈವೇಟ್ ಟು ಮಿ. ಅಂದರೆ ಮುಂಚೆ ಮನೆಯಲ್ಲಿರುವಾಗ, ಜಾಯಿಂಟ್ ಫ್ಯಾಮಿಲಿಯಲ್ಲಿರುವಾಗ ದಿನಾಲೂ ಮನೆಯಲ್ಲಿ ಭಜನೆ ಮಾಡಲೇಬೇಕು. ಸೊ ಆವಾಗ ಯಾರೂ ಮನೇಲಿ ಇಲ್ಲದಿದ್ರೆ ಸಿಂಧು ಹೋಗು ಭಜನೆ ಮಾಡು ಅಂತ ಹೇಳಿದರೆ ಇಲ್ಲ ನಂಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕಿಲ್ಲ, ಮಾಡಲೇಬೇಕು. ಸೊ ದ್ಯಾಟ್ ವಾಸ್ ಹೌ ಅದು ಒಂದು ಇಟ್ ಬಿಕೇಮ್ ಅ ಪಾರ್ಟ್ ಆಫ್ ಲೈಫ್ ಆ್ಯಂಡ್ ಇಟ್ ಈಸ್ ಇವನ್ ಟುಡೇ ಪ್ರಾಕ್ಟಿಸ್ಡ್ ಅಟ್ ಹೋಮ್. ಆ್ಯಂಡ್ ಅದರಲ್ಲಿ ಏನು ಸಾಧನೆ ಮಾಡುವಂಥದ್ದು ಅಥವಾ ಅದನ್ನು ಏನೋ ತೋರಿಸ್ಲಿಕ್ಕೆ ಅಂತ ಮಾಡುವ ಅದು ಅದರಲ್ಲಿ ಏನು ಅದು ಖಾಲಿ ಪರ್ಸ್ನಲ್ ಇದು ಲೆವೆಲಲ್ಲಿ ನಾನು ರಿಲಿಜನ್ ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಒಂದು ರೀತಿ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ನೀವು ಇಂಬೈಬ್ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು. ಸಿಂಧು ಅವರೇ, ನಿಮ್ಮ ಬಾಲ್ಯದ ಒಂದು ಬಹಳ ಮೆಸ್ಮರೈಸಿಂಗ್, ನಿಮ್ಮನ್ನು ಐಡೆಂಟಿಫೈ ಮಾಡುವಂತಹ ಒಂದು ಇನ್ಸಿಡೆಂಟ್ ಇದ್ರೆ ಹೇಳಿ. ಆ್ಯಕ್ಚುಲಿ ಸಣ್ಣದಿಂದ ನಾನು ಇದನ್ನು ನಾನು ಎಣಿಸಲೇ ಇರಲಿಲ್ಲ. ಬಟ್ ಒಂದು ಸರ್, ನಾನು 9th ಸ್ಟ್ಯಾಂಡರ್ಡಲ್ಲಿರುವಾಗ ಅವ್ರು ನನಗೆ ಡ್ರೀಮ್ ಗರ್ಲ್ ಅಂತ ಕರೆಯೋದಿತ್ತು. ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ನಾನು ಅಷ್ಟು ಒಂದು ಬೇರೆಯೇ ಲೋಕದಲ್ಲಿ ಇರ್ತೇನಂತ. ಬಟ್ ನಾವು ಇಫ್ ಐ ಕ್ಯಾನ್ ಥಿಂಕ್ ಅಬೌಟ್ ಇಟ್, ನಾನು ಚೈಲ್ಡ್ಹುಡ್ ಡೇಸಲ್ಲಿ ಒಂದು ಇನ್ಸಿಡೆಂಟ್ ನನಗೆ ನೆನಪಾಗುತ್ತೆ. ನಾವು ಇರುವ ಮನೆ ಒಂದು ಜಾಯಿಂಟ್ ಫ್ಯಾಮಿಲಿ ಇದ್ದ ಅಂತ ಹೇಳಿದ್ದು. ಸೊ 7 bedrooms ಇದು, ದೊಡ್ಡ ಮನೆ, ಒಂದು 5000 square feet ಇರಬಹುದು. ಸೊ ಅಲ್ಲಿ ಏನಂತ ಹೇಳಿದರೆ ನಮ್ಮ ಬೆಡ್ರೂಮಿದ ಹೊರಗೆ ಒಂದು ದೊಡ್ಡ ಹಾಲ್, ಒಂದು 600 square feet ಇದಿರಬಹುದು. ಅಲ್ಲಿ ಎವ್ರಿ ಡೇ ನಾನು ಕಸಿನ್ಸ್ ಜೊತೆ ಎಲ್ಲ ಆಟ ಆಡ್ತಿದ್ದೆ. ಬಟ್ ಸ್ಟಿಲ್ ಐ ಹ್ಯಾಡ್ ಅ ವರ್ಲ್ಡ್ ಆಫ್ ಮೈ ಓನ್. ಅಂದರೆ ಕೆಲವು ಸರಿ ನನಗೆ ಅನ್ನಿಸ್ತಿತ್ತು ಐ ಫೀಲ್ ನಾವು ಐ ವಾಸ್ ಅನ್ ಇಂಟ್ರೋವರ್ಟ್ ಅಂತ ಹೇಳಿ. ನಾನು ಅಮ್ಮ ನನಗೆ ಏನೋ ತಂಟೆ ಎಲ್ಲ ಮಾಡಬಾರ್ದು ಅಂತ ಹೇಳಿ ರೂಮಲ್ಲಿ ಅವ್ರ ಜೊತೆಗೆ ಮಧ್ಯಾಹ್ನ ಮಲಗುವಾಗ ಅಲ್ಲಿ ನನಗೆ ರೂಮಲ್ಲಿ ಹಾಕಿ ಅವ್ರು ಮಲಗ್ತಿದ್ರು. ಸೊ ಒಂದಿನ ನಮ್ಮ ಊರಿನಲ್ಲಿ ಜಾತ್ರೆ ಇತ್ತು. ಎಲ್ಲರೂ ಗೆಸ್ಟ್ ಎಲ್ಲ ಬಂದಿದ್ದರು, ನನ್ನ ಅಂಕಲ್ ಆಂಟಿಗಳೆಲ್ಲ ಬಂದಿದ್ದರು. ಆ ರೂಮಲ್ಲಿ ಅವ್ರು ಮಲಗಿದ್ರು. ಸೊ ನನಗೆ ಆ ದಿನ ಯಾರೂ ಕೇಳೋರಿಲ್ಲ. ಸೊ ರೂಮಲ್ಲಿ ಏನೋ ಲಾಕ್ ಮಾಡಲಿಲ್ಲ, ಏನೂ ಇಲ್ಲ, ನಾನು ಹೊರಗೆ ಇದ್ದೆ. ಆ ಹಾಲಿನಲ್ಲಿ ನೋಡಿದ ತಕ್ಷಣ ನನಗೆ ಒಂದು ಅನ್ನಿಸ್ತದೆ, ಐ ವಾಂಟ್ ಟು ಡೂ ಫಿಗರ್ ಸ್ಕೇಟಿಂಗ್. ಇಲ್ಲಿ ನನಗೆ ಡಾನ್ಸ್ ಮಾಡ್ತಾರೆ ಸ್ನೋವಲ್ಲಿ, ಅಂಥದ್ದು ಏನೋ ಮಾಡಬೇಕಂತ ಹೇಳಿ ಮನಸ್ಸಲ್ಲಿ ಬಂತು. ಸೊ ಟ್ರೈ ಮಾಡ್ತಾ ಹೋದೆ. ಅಲ್ಲಿ ಏನೂ ಸ್ಲೈಡ್ ಆಗ್ತಾ ಇರಲಿಲ್ಲ. ಸೊ ಒಳಗೆ ಹೋದೆ, ಒಂದು ಪೌಡರ್ ಡಬ್ಬಿ ತಂದೆ, ಸ್ವಲ್ಪ ಪೌಡರ್ ಹಾಕ್ತಾಯಿದ್ದೆ. ಹಾಕಿ ಒಂದು ಜಾಗದಿಂದ ಇನ್ನೊಂದು ಜಾಗ ಸ್ಕೇಟ್ ಮಾಡ್ತಾ ಹೋದೆ. ಇನ್ನೂ ಆಗ್ತಾಯಿಲ್ಲ ಅಂತ ಹೇಳಿ ಅಲ್ಲಿ ಗ್ರೌಂಡಲ್ಲಿ ಟ್ರ್ಯಾಕ್ ಹಾಕಲಿಕ್ಕೆ ವೈಟ್ ಪೌಡರ್ ಯೂಸ್ ಮಾಡ್ತಾರಲ್ಲ, ಆ ಥರ ಇಡೀ ಹಾಲಲ್ಲಿ ಹಾಕಿ ಒಂದು ಜಾಗದಿಂದ ಇನ್ನೊಂದು ಜಾಗ ಕ್ಯಾರಮ್ ಕಾಯಿನ್ ಥರ ಈಚೆ ಆಚೆ ಓಡಾಡ್ತಾ ಇದ್ದೆ. ಮತ್ತು ನನಗೆ ಏನು ಆ್ಯಕ್ಚುಲಿ ನನ್ನ ತಂದೆ ಬಂದು 2 ಕೊಟ್ಟ ನಂತರ ಗೊತ್ತಾಗಿತ್ತು, ಇದು ಇನ್ನೊಂದು ಜಗತ್ತು ಇಲ್ಲಿದೆ ಅಂತ. ಆ್ಯಕ್ಚುಲಿ ಐ ವಾಸ್ ಸೋ ಎನ್ಗ್ರಾಸ್ಡ್. ಅಂದರೆ ನನಗೆ ಹೊರಗೆ ನನಗೆ ಎಲ್ಲರೂ ನೋಡ್ತಾ ಇದ್ದಾರೆ, ಯಾರು ನೋಡ್ತಾ ಇದ್ದಾರೆ, ಅದು ನನಗೆ ಇದು ಇರಲಿಲ್ಲ. ಇಟ್ ವಾಸ್ ಲೈಕ್ ಐ ವಾಸ್ ಕಂಪ್ಲೀಟ್ಲಿ ಇನ್ವಾಲ್ವ್ಡ್ ಇನ್ ಮೈ ಗೇಮ್ ಆ್ಯಂಡ್ ಇನ್ ಮೈ ವರ್ಲ್ಡ್. ಸೊ ಅದೇ ಆದಂತಹ ಒಂದು ಸ್ನೋ ಫೀಲ್ಡನ್ನು ಕ್ರಿಯೇಟ್ ಮಾಡಿಕೊಂಡು, ಅದು ಆಗ ಗ್ರೌಂಡ್ ಇದೆ ಅಲ್ವಾ, ಕೆಲವು ವರ್ಷವರೆಗೆ ಆ ಪೌಡ್ರಿದ್ ಸ್ಮೆಲ್ಲಲ್ಲಿ ಹೋಗಲಿಲ್ಲ. ಅಲ್ಲಿ ಬರುವಲ್ಲೆಲ್ಲ ಸ್ಲಿಪ್ ಆಗ್ತಿದ್ರು, ಅಷ್ಟೊಂದು ಕ್ರಿಯೇಟ್ ಮಾಡಿ. ಸೊ ಅಷ್ಟು ಜನ ಇದ್ರು, ಜಾತ್ರೆ ಅಂತಂದರೆ ಎಲ್ಲ ಆಡೋದು ಅದು ಇದು ಅಂತ ಹೇಳಿದರೆ, ಈ ಮಧ್ಯದಲ್ಲಿ ನಿಮ್ಮದು ಸ್ನೋ ಸ್ಕೇಟಿಂಗ್ನ ಬಗ್ಗೆ ನಿಮ್ಮ ಯೋಚನೆ ಹರಿದಿರುವಂಥದ್ದು ಬಹಳ ಒಂಥರ ಡಿಫ್ರೆಂಟ್ ಆಗಿರುವಂತಹ ವಿಚಾರ. ಸಿಂಧು ಅವರೇ, ಈ ಮನಸ್ವಿನಿ ಮನದಾಳದ ಕಾರ್ಯಕ್ರಮದಲ್ಲಿ ನೀವು ಎಲ್ಲ ಮನಸ್ವಿನಿಯರಿಗೆ ಕೊಡುವಂತಹ ಮೆಸೇಜ್ ಏನು? ಆ್ಯಕ್ಚುಲಿ ಒಂದು ಮೆಸೇಜ್ ಏನಂತ ಹೇಳಿದರೆ, ಆ್ಯಸ್ ವಿಮೆನ್ ನಾವು ಎಂಪವರ್ಮೆಂಟ್ ಅಂತ ಹೇಳ್ತೇವೆ. ಬಟ್ ಎಂಪವರ್ಮೆಂಟ್ ಈಸ್ ಏನು ಅಂತ, ಗಿವಿಂಗ್ ಪವರ್ ಟು ಅ ವೀಕರ್ ಸೆಕ್ಷನ್ ಅಂತ ನನಗೆ ಅನಿಸ್ತದೆ. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ವಿ ಹ್ಯಾವ್ ಅಲೌಡ್ ಇಟ್ ಟು ಹ್ಯಾಪನ್ ಅಂತ ನನಗೆ ಅನಿಸೋದು. ಆ್ಯಸ್ ವಿಮೆನ್ we have allowed this to happen. Now actually just like I said, we are like flowers. We are delicate ಅಂತ ಕಾಣಿಸ್ಬಹುದು, ಬಟ್ there is a power house within us. ನಾವು ಇದನ್ನು ಐಡೆಂಟಿಫೈ ಮಾಡಬೇಕು. ಸೊ ಇನ್ನು ಯಾರು ನಮಗೆ ಪವರ್ ಕೊಡಲಿಕ್ಕೆ ಹೊರಗಿನ ಫೋರ್ಸಸ್ ಬೇಡ, ಒಳಗಿದ್ದು ನಾವು ಇಟ್ ಈಸ್ ಅಬೌಟ್ ವಿ ರಿಯಲೈಸಿಂಗ್ ದಟ್ ವಿ ಆರ್ ಇಂಪಾರ್ಟೆಂಟ್ ಆ್ಯಂಡ್ ವಿ ಆರ್ ಪವರ್ಫುಲ್ ಅಂತ. ಅದನ್ನು ಇಟ್ ಈಸ್ ಲೈಕ್ ಏನಾಗಿದೆ ಅಂತ ಹೇಳಿದರೆ, ಓವರ್ ಅ ಪೀರಿಯಡ್ ಆಫ್ ಟೈಮ್ ಥರ ಕಂಪ್ಲೇಸೆನ್ಸಿ ಡೆವಲಪ್ ಆಗಿ ಹೋಗಿದೆ. ಅವರು ಕೆಲಸ ಮಾಡೋದು, ನಾವು ಮನೆಯಲ್ಲೇ ಇರೋದು ಅಂತ ಹೇಳಿ ಒಂಥರ. ಇವಾಗ ವಿ ಹ್ಯಾವ್ ಕಮ್ ಔಟ್ ಆಫ್ ಇಟ್
ಟು ಅ ಸರ್ಟನ್ ಎಕ್ಸ್ಟೆಂಟ್. ಬಟ್ ಎಲ್ಲ ಕ್ಷೇತ್ರದಲ್ಲಿಯೂ ಬ್ಯಾಲೆನ್ಸ್ ಇಲ್ಲ ಅಂತ ಅನ್ನಿಸ್ಬೋದು. ಅದಕ್ಕೆ ಬೇರೆ ಯಾರೂ ಕಾರಣ ಅಲ್ಲ, ನಾವೇ ಆಗಿರ್ತೇವೆ. ಸೊ ಅದಕ್ಕಾಗಿ ಈಗ ಆರ್ಟಿಸ್ಟಲ್ಲಿ ನೋಡಿದೆ ಹೋದರೆ ತುಂಬ ಕಮ್ಮಿ ವಿಮೆನ್ ಆರ್ಟಿಸ್ಟ್ ಇದ್ದಾರೆ. ಬಟ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ. ಯಾಕಂತ ಹೇಳಿದರೆ ಆರ್ಟಲ್ಲಿ ಏನೂ ಲೆಬೋರಿಯಸ್ ಇಲ್ಲ ಅಲ್ವಾ ಅಷ್ಟು. ಕ್ಲೇ ಸ್ಕಲ್ಪ್ಟಿಂಗ್ ಆಫ್ಕೋರ್ಸ್ ಲೆಬೋರಿಯಸ್ ಇದೆ, ಬಟ್ ಪೇಂಟಿಂಗ್ಸ್ ಅಲ್ಲೆಲ್ಲ ತಲೆ ಯೂಸ್ ಮಾಡಿ ಮಾಡುವಂಥದ್ದು. ಸೊ ವೈ ಆರ್ ವಿ ಆ್ಯಕ್ಚುಲಿ ಬಿಹೈಂಡ್ ಈವನ್ ಇನ್ ದಿಸ್ ಏರಿಯಾ? that is showing our state of mind. So ನಾವೇ ಹೊರಗೆ ಬಂದು we have to decide that we have to bring a change. So ಅದಕ್ಕೆ ನಾವೇ ಕಾರಣರಾಗಬೇಕಂತ ಹೇಳಿ ಸೊ ನಾವೇ ನಮ್ಮ ಎಂಪವರ್ಮೆಂಟನ್ನು ಮಾಡ್ಕೊಳ್ಬೇಕು, ಎಲ್ಲ ಶೆಲ್ಗಳನ್ನು ಒಡೆದು ಹೊರ ಪ್ರಪಂಚಕ್ಕೆ ಬರಬೇಕು ಅಂತ ಹೇಳ್ತೀರಿ. ಆ್ಯಂಡ್ ಎಂಪವರ್ಮೆಂಟ್ ಅಂತ ಹೇಳುವ ಇನ್ನು ಶಬ್ದ ಶುಡ್ ನಾಟ್ ಬಿ ಯೂಸ್ಡ್ ವಿತ್ ವಿಮೆನ್. should not be used. ಯಾಕಂತ ಹೇಳಿದರೆ ಅದು ವೀಕ್ ಸೆಕ್ಷನ್ ಶುಡ್ ಬಿ ಎಂಪವರ್ಡ್ ಅಂತ ಹೇಳಿ. ಸೊ ಅದನ್ನು ಒಂದು ವಿ ಹ್ಯಾವ್ ಟು ಬ್ರೇಕ್ ಆ್ಯಂಡ್ ಕಮ್ ಔಟ್ ಆಫ್. ಅಂದರೆ ವಿಮೆನನ್ನು ವೀಕ್ ಅಂತ ಹೇಳೋದೇ ತಪ್ಪು ಅಂತ ಹೇಳಿ ಇಷ್ಟು ಹೊತ್ತು ಬಹಳ ಚೆನ್ನಾಗಿ ನಮ್ಮ ಜೊತೆ ಮಾತನಾಡ್ತಾ ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡದಕ್ಕಾಗಿ ಸಿಂಧು ಅವರೇ ನಿಮಗೆ ಆತ್ಮೀಯವಾದಂತಹ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ವಾ ವೀಕ್ಷಕರೇ, ಸಾಕಷ್ಟು ರೀತಿಯಲ್ಲಿ ಟೈಮನ್ನು ಮ್ಯಾನೇಜ್ ಮಾಡ್ತಾ ಒಂದು ಕಡೆ ತಬಲಾ, ಮತ್ತೊಂದು ಕಡೆ ಸಂಗೀತ, ಮತ್ತೊಂದು ಕಡೆ ಸಂಸ್ಕೃತಿ ಸಂಸ್ಕಾರಗಳನ್ನು ತಮ್ಮ ಜೊತೆ ಇಂಬೈಬ್ ಮಾಡ್ಕೊಳ್ತಾ ಸೀರೀಸ್, ಈವೆಂಟ್ಸ್ ಇವೆಲ್ಲವನ್ನು ಸಮಾನವಾಗಿ ನೋಡ್ತಾ ಮುನ್ನಡೀತಿರುವ ಸಿಂಧು ಕಾಮತ್ ಅವರ ಒಂದು ಟ್ಯಾಲೆಂಟನ್ನು ಇದೇ ರೀತಿ ಇವರು ಹೇಳಿದ ಹಾಗೆ ನಮ್ಮ ಎಂಪವರ್ಮೆಂಟನ್ನು ನಾವೇ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಮನಸ್ವಿನಿ ಮನದಾಳದ ಮಾತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ನ್ಯೂಸ್.